ನಮಸ್ಕಾರ ವೀಕ್ಷಕರೇ, ಸ್ತನಪಾನ ಅಮೃತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಬ್ರೆಸ್ಟ್ ಫೀಡಿಂಗ್ನ ಮಹತ್ವ ಏನು, ಇದರಿಂದ ತಾಯಿ ಅಥವಾ ಮಗುವಿಗೆ ಯಾವ ರೀತಿ ಉಪಯೋಗ ಇದೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿ ಶಾಂತಾರಾಮ್ ಬಾಳಿಗ ಇವರು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಡಾಕ್ಟರ್, ಮತ್ತೆ ಸ್ವಾಗತ ನಿಮಗೆ ಕಾರ್ಯಕ್ರಮ. ನಮಸ್ತೆ. ಎಸ್ ವೀಕ್ಷಕರೇ, ಏನಂತ ಹೇಳಿದ್ರೆ ಈ ಕಳೆದ ವಾರ ನಾವು ಸ್ತನಪಾನದ ವಿಶೇಷ ವಾರ ಆಗಿ ಸಪ್ತಾಹ ಕೂಡ ನಾವು ಮಾಡಿದ್ವಿ. ಸೊ ಅದರ ಪ್ರಯುಕ್ತವಾಗಿ ಇವತ್ತು ನಾವು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಡಾಕ್ಟರಿಗೆ ಹೇಳಿ, ಏನಂತ ಹೇಳಿದ್ರೆ ಸ್ತನಪಾನದ ಬಗ್ಗೆ ಅರಿವು ಮೂಡಿಸೋ ಅಗತ್ಯ ಏನಿದೆ, ಅದರ ಅಗತ್ಯ ಅಥವಾ ಸ್ತನಪಾನದ ಮಹತ್ವ ಏನು? ಸ್ತನಪಾನ ಮಾಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗ ಇವತ್ತಿನ ಅಂಕಿಅಂಶಗಳ ಪ್ರಕಾರ ಎಲ್ಲ ತಾಯಂದಿರು ಸ್ತನಪಾನ ಮಾಡಿದ್ದಲ್ಲಿ ಪ್ರಪಂಚದಲ್ಲಿ ಸಾಧಾರಣ 1 ಮಿಲಿಯನ್ ಸಾವು ಸಂಭವಿಸಲನ್ನು ತಪ್ಪಿಸಬಹುದಾಗಿದೆ. ಇಷ್ಟು ಉಪಯುಕ್ತವಾಗಿದೆ. ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಪ್ರಪಂಚದಲ್ಲಿ ಇರುವ ಒಂದು ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯಕ್ಕೆ ಬೇಕಾದಂಥ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿದರೆ ಸ್ತನಪಾನ ಮಾಡೋದು. ಪ್ರತಿ ಸಲ ತಾಯಿ ಸ್ತನಪಾನ ಮಾಡೋದ್ರಿಂದ ಆ ಮಗುವಿನ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕ ಬೆಳವಣಿಗೆ ಆಗಲಿ, ದೈಹಿಕ ಬೆಳವಣಿಗೆ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ಮಗು ಉತ್ತಮ ರೀತಿಯಾಗಿ ಬೆಳೆಯುತ್ತಾ ಬರ್ತದೆ. ಸೊ ಆದ್ದರಿಂದ ಸ್ತನಪಾನ ಮಾಡೋದು ಮೊದಲ 4 ರಿಂದ 6 ತಿಂಗಳವರೆಗೂ, ಹೆಚ್ಚಾಗಿ 6 ತಿಂಗಳವರೆಗೂ ತಾಯಿಯ ಹಾಲು ಸಂಪೂರ್ಣ ಆಹಾರವಾಗಿ ಮಗುವಿಗೆ ಸಿಗ್ತದೆ. ಇದರಿಂದ ಮಗುವಿಗೂ ಸಹ ಆರೋಗ್ಯವಾಗಿರಲು ಸಾಧ್ಯವಾಗ್ತದೆ, ಹಾಗೂ ತಾಯಿಗೂ ಸಹ ಆ ಹೆರಿಗೆಯಿಂದ ಹೊರಗೆ ಬಂದು ಆರೋಗ್ಯವಂತವಾಗಿ ಇರಲು ಸಾಧ್ಯವಾಗ್ತದೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ 4 ರಿಂದ 6 ತಿಂಗಳು ಅಂತೇಳಿ, ಡಾಕ್ಟರ್ಸ್ ನಿಮ್ಮ ಥರನೆಲ್ಲ ಸಜೆಸ್ಟ್ ಮಾಡ್ತಾರೆ 6 ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಹೇಳಿ. ಇದರ ಅಗತ್ಯ ಏನು ಅನ್ನೋದ್ರ ಬಗ್ಗೆ? 6 ತಿಂಗಳು ಎಕ್ಸ್ಕ್ಲೂಸಿವ್ ಅಂತ ಹೇಳಿದರೆ 6 ತಿಂಗಳವರೆಗೂ ತಾಯಿಯ ಹಾಲು ಮಗುವಿಗೆ ಸಾಕಾಗ್ತದೆ. ಈ ಮಗುವಿಗೆ ಈ ಸಂಪೂರ್ಣ ರೀತಿಯ ಹಾಲು ತಾಯಿಯಿಂದ ಸಿಗುವಾಗ ಅತಿ ಕಡಿಮೆ ಖರ್ಚಿನಲ್ಲಿ ಇದು ಮಗುವಿಗೆ ಸಿಗುವಂಥ ಆಹಾರವಾಗ್ತದೆ. ಇದರಿಂದ ಮಗುವಿಗೆ ಆಗುವ ಉಪಯೋಗಗಳೇನು? ಒಂದು, ಬೆಳೆಯುತ್ತಿರುವ ಮಗುವಿಗೆ ಅನೇಕ ಪೌಷ್ಟಿಕಾಂಶಗಳು ಹಾಗೂ ಅನೇಕ ಆಹಾರದ ಪೌಷ್ಟಿಕಾಂಶ ಇದಾಗಲಿ, ಇತರ ವಿಟಮಿನ್ಗಳಾಗಲಿ, ಯಾವುದೇ ರೀತಿಯಲ್ಲಿ ನೋಡಿದರೂ ಇದು ಸಂಪೂರ್ಣವಾಗಿ ತಾಯಿಯ ಹಾಲಿನಲ್ಲಿ ಸಿಗ್ತದೆ. ಆದ್ದರಿಂದ ಮಗು ಯಾವ ರೀತಿ ಬೆಳೀತಾ ಉಂಟು ಆ ರೀತಿ ತಾಯಿಯ ಹಾಲು ಸಹ ಬದಲಾಗ್ತಾ ಹೋಗ್ತದೆ. ಮೊದಲ ತಿಂಗಳಲ್ಲಿದ್ದ ತಾಯಿಯ ಹಾಲು 2ನೇ ತಿಂಗಳಲ್ಲಿ ಬೇರೆ ರೀತಿಯಾಗಿ ಬರ್ತದೆ, 4 ತಿಂಗಳಲ್ಲಿ ಬೇರೆ ರೀತಿಯಾಗಿ ಬರ್ತದೆ. ಅಂದರೆ ಬೆಳೆಯುತ್ತಿರುವ ಮಗುವಿನ ಅವಶ್ಯಕತೆಗಳನ್ನು ತಾಯಿ ಸ್ಪಂದಿಸುತ್ತಾ ಆ ರೀತಿಯ ಹಾಲನ್ನು ಮಗುವಿಗೆ ಕೊಡ್ತಾ ಇರ್ತಾರೆ. ಹಾಗೆ ಕೊಡೋದ್ರಿಂದ ಮಗುವಿನ ಎಲ್ಲ ರೀತಿಯಲ್ಲಿ, ಈಗ ದೈಹಿಕ ಬೆಳವಣಿಗೆ, ತೂಕ ಜಾಸ್ತಿ ಆಗೋದಾಗಲಿ, ಮಾನಸಿಕ ಬೆಳವಣಿಗೆ ಅಂದರೆ ಮಿದುಳಿನ ಬೆಳವಣಿಗೆ ಬಹಳಷ್ಟು ಒಳ್ಳೆಯದಾಗಿ ಬರಬೇಕಾದ್ರೆ, ಅಂದರೆ ಮಾನವೀಯತೆಯಿಂದ ಕೂಡಿ ಬರಬೇಕಾದ್ರೆ ತಾಯಿಯ ಹಾಲು ಬಹಳಷ್ಟು ಮುಖ್ಯ. ಇದು ಖಾಲಿ ಆಹಾರ ಸೇವನೆ ಅಲ್ಲ, ಮಗು ತಾಯಿಯನ್ನು ನೋಡ್ತಾ, ಆ ತಾಯಿ ಅನುಭವಿಸ್ತಿರೋ ಸಂತೋಷವನ್ನು ನೋಡ್ತಾ ಆ ಮಗುವಿನ ಮಾನಸಿಕ ಬೆಳವಣಿಗೆ ಸಹ ಬಹಳ ಉತ್ತಮ ರೀತಿಯಾಗಿ ಬರ್ತಾ ಇರ್ತದೆ. ಇದರಿಂದ ಈ ಸಂಪೂರ್ಣ ಆಹಾರ ಸೇವಿಸೋದ್ರಿಂದ ಮಾನಸಿಕ ಬೆಳವಣಿಗೆ ಹಾಗೂ ರೋಗ ರುಜಿನಗಳಿಂದ ಅದು ದೂರವಾಗ್ತದೆ. ಈಗ ರೋಗ ರುಜಿನಗಳು ಬಂದಲ್ಲಿ ಹೆಚ್ಚಾಗಿ ಈ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳಿಗೆ ನಾವು ಆ್ಯಂಟಿಬಯೋಟಿಕ್ಗಳನ್ನು ಕೊಡ್ತೇವೆ, ಅಂದರೆ ಆ ರೋಗವನ್ನು ನಾಶ ಮಾಡಲು. ಆದರೆ ತಾಯಿಯ ಹಾಲು ಸೇವಿಸೋದ್ರಿಂದ ಆ ತಾಯಿಯ ಹಾಲಿನಲ್ಲಿರುವ ಅಂಶಗಳು ಮಕ್ಕಳ ಬೆಳೆಯುತ್ತಿರುವ ಶಿಶುವಿನ ಅಂಗಾಂಗಗಳಲ್ಲಿ ರೋಗ ರುಜಿನ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈಗ ವೈದ್ಯರು ಹೇಳುವ ಪ್ರಕಾರ ಮೊದಲ ಅರ್ಧ ಗಂಟೆ ಅಥವಾ 1 ಗಂಟೆಯ ಒಳಗೆ ಹೆರಿಗೆ ಆದ ನಂತರ ತಾಯಿ ಮಗುವನ್ನು ಹಾಲುಣಿಸಬೇಕು. ಇದರಿಂದ ಏನು ಉಪಯೋಗ ಅಂತ ಹೇಳಿದರೆ, ಇದಕ್ಕೆ ಕೊಲಾಸ್ಟ್ರಮ್ ಅಂತೇಳಿ ಹೇಳ್ತೇವೆ ನಾವು. ಈ ಕೊಲಾಸ್ಟ್ರಮ್ ಕೊಡೋದ್ರಿಂದ ಅದು ಹುಟ್ಟಿದ ಮಗುವಿಗೆ ಸ್ವಲ್ಪ ಸಿಗ್ತದೆ, 1 ml ಅಥವಾ 2 ml ಅಥವಾ 10 ml ಸಿಗ್ಬೋದು. ಇದು ಸಂಪೂರ್ಣವಾದ ಆಹಾರ. ಮಗುವಿನ ಈಗ ಜೀರ್ಣಶಕ್ತಿ ಎಷ್ಟುಂಟು
ಗೊತ್ತಿರುವುದಿಲ್ಲ. ಸೊ ಆದ್ದರಿಂದ ಇದು ಸ್ವಲ್ಪವಾಗಿ ಬರೋದು ಒಂದು ಜೀರ್ಣಶಕ್ತಿಗೆ ಬೇಕಾದ ರೀತಿಯಲ್ಲಿ ಹಾಲು ಬಂದು ಮಗುವಿಗೆ ಬೇಕಿದ್ದ ಇದು ಎನರ್ಜಿ ಅಂತ ಹೇಳಿದರೆ ಗ್ಲೂಕೋಸ್ ಅಂಶವಾಗಲಿ ಅಥವಾ ಇತರ ಅಂಶಗಳಾಗಲಿ ಸಿಗ್ತದೆ. ಆದ್ದರಿಂದ ಈ ಮಗುವಿಗೆ ಬೇಕಿದ್ದ ಗ್ಲೂಕೋಸ್ ಅಂಶ ಸಹ ಈ ಕೊಲೆಸ್ಟ್ರಾಮಲ್ಲಿ ಸಿಗ್ತದೆ. ಮೊದಲನೇದಾಗಿ ಇದರಿಂದ ಮಗು ಮೈಯಲ್ಲಿ ಗ್ಲೂಕೋಸ್ ಅಂಶ ಕಡಿಮೆಯಾಗಿ ಅನೇಕ ತೊಂದರೆಗಳಿಗೆ ತುತ್ತಾಗೋದನ್ನು ತಪ್ಪಿಸಬಹುದಾಗ್ತದೆ. ಈ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವಿಗೆ ತಾಯಿಯೇ ಎಲ್ಲ ಆಹಾರವನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಆ ತಾಯಿಯಿಂದ ಬಂದ ಆಹಾರದಿಂದ ಜನನವಾದ ನಂತರ ಮಗು ಸ್ವಂತವಾಗಿ ಹಾಲನ್ನು ಕುಡಿದು ಅದು ಜೀವನ ನಡೆಸಬೇಕಾಗ್ತದೆ. ಸೊ ಆದ್ದರಿಂದ ಆ ಗ್ಲೂಕೋಸ್ ಅಂಶ ಸಿಗೋದು ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದರೆ 2-3 ಗಂಟೆ ನಂತರ ಹುಟ್ಟಿದ ಮಗುವಿನಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಗ್ಲೂಕೋಸ್ ಅಂಶ ಕಡಿಮೆ ಆಗೋದ್ರಿಂದ ಈ ಮಗು ಹಾಲು ಕುಡಿಯೋದನ್ನು ನಿಲ್ಲಿಸ್ತದೆ. ಅದೇ ರೀತಿ ಮುಂದುವರೆದಲ್ಲಿ ಮಿದುಳಿಗೆ ಪೆಟ್ಟಾಗ್ತದೆ. ಮಿದುಳಿಗೆ ಪೆಟ್ಟಾಗಿ ಅಪಸ್ಮಾರ ಬರಲಿಕ್ಕೆ ಶುರುವಾಗ್ತದೆ, ಫಿಟ್ಸ್ ಬರಲಿಕ್ಕೆ ಶುರುವಾಗ್ತದೆ. ಈ ಗ್ಲೂಕೋಸ್ ಕಡಿಮೆ ಅದರಲ್ಲಿ ಮಿದುಳಲ್ಲಿ ಪರ್ಮನೆಂಟಾಗಿ ಒಂದು ಡ್ಯಾಮೇಜ್ ಆಗ್ತದೆ. ಇಂಥ ಮಕ್ಕಳು ಬುದ್ಧಿಮಾಂದ್ಯವಾಗುವುದು, ಫಿಟ್ಸ್ ಇರುವ ಮಕ್ಕಳಾಗಿ ಮುಂದಕ್ಕೆ ಬೆಳೆಯೋದು ಬಹಳಷ್ಟು ಹೆಚ್ಚಾಗ್ತದೆ. ಸೊ ಆದ್ದರಿಂದ ಈ ಹೈಪೋಗ್ಲೈಸಿಮಿಯಾ ಗ್ಲೂಕೋಸ್ ಅಂಶ ಕಡಿಮೆ ಆಗೋದನ್ನು ತಪ್ಪಿಸಬೇಕಾದ್ರೆ ಮೊದಲ ಅರ್ಧದಿಂದ 1 ಗಂಟೆ ಒಳಗೆ ಹುಟ್ಟಿದ ಮಗುವಿಗೆ ತಾಯಿ ಹಾಲು ಉಣಿಸಬೇಕಾಗ್ತದೆ. ಒಂದು. ಎರಡನೇದಾಗಿ ಈಗ ತಾಯಿಯ ಹಾಲು ಕೊಡೋದ್ರಿಂದ ಮಗುವಿನ ಹಂತದಲ್ಲಿ ನಮಗೆ ಬೇಕಾಗಿರುವಂತಹ ಸ್ನೇಹಪರ ಕ್ರಿಮಿಗಳು ಬೆಳೀಲಿಕ್ಕೆ ಶುರುವಾಗ್ತದೆ. ಈ ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಹಂತದಲ್ಲಿ ಕ್ರಿಮಿಗಳುಂಟು. ಆ ಕ್ರಿಮಿಗಳಿರೋದು ನಮಗೆ ಸ್ನೇಹಪರ ಕ್ರಿಮಿಗಳಾಗಿರಬೇಕು. ಆದ್ದರಿಂದ ಬೆಳೆಯುತ್ತಿರುವ ಆ ಮಗುವಿಗೆ ಬಹಳಷ್ಟು ಉಪಯೋಗಗಳುಂಟು. ಈಗ ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂಥೇಳಿ ಹೇಳ್ತೇವೆ. ಈ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಒಳ್ಳೆಯದಾಗಿ ಬೆಳಿಬೇಕಾದ್ರೆ ನಮ್ಮ ಹಂತದಲ್ಲಿ ಸ್ನೇಹಪರ ರೋಗಾಣುಗಳು ಇರಬೇಕು, ಕಮೆನ್ಸೋಲ್ಸ್ ಅಂತ ಹೇಳಿ. ಸೊ ಇದು ಬೆಳಿಬೇಕಾದ್ರೆ ನಮ್ಮ ತಾಯಿಯ ಕೊಲೆಸ್ಟ್ರಾಮ್ನಲ್ಲಿ ಬೇಕಾದಂಥ ಎಲ್ಲ ಅಂಶಗಳು ಈ ಸ್ನೇಹಪರ ರೋಗಾಣುಗಳು ಬೆಳಿಲಿಕ್ಕೆ ಬೇಕಾಗಿ ಇರ್ತದೆ. ತಾಯಿ ಹಾಲು ಕೊಡದಿದ್ದರೆ ಇಲ್ಲಿ ರೋಗ ಮಾಡುವಂಥ ಕ್ರಿಮಿಗಳು ಹುಟ್ಟಿದ ಮಗುವಿನ ಹಂತದಲ್ಲಿ ಬೆಳಿಲಿಕ್ಕೆ ಶುರು ಆಗ್ತದೆ. ಆ ಕ್ರಿಮಿಗಳು ಬೆಳೆದು ಮಗುವಿನ ದೇಹಕ್ಕೆ ಪ್ರವೇಶಿಸಿ ಒಂದು ಸೋಂಕನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಸೋಂಕುಗಳಾಗುವ ಸಾಧ್ಯತೆಗಳನ್ನು ತಾಯಿಯು ಮೊದಲ 1 ಗಂಟೆಯಲ್ಲಿ ಹಾಲನ್ನು ಉಣಿಸಿದರೆ ಅದನ್ನು ಸಹ ಕಡಿಮೆ ಮಾಡ್ಬೋದಾಗ್ತದೆ. ಇದೇ ರೀತಿ ಅನೇಕ ಪರಿಣಾಮಗಳುಂಟು. ಇದು ಇವೆರಡು ಮುಖ್ಯವಾದದ್ದನ್ನು ನಾನು ಹೇಳಿದ್ದೇನೆ. ಓಕೆ ಡಾಕ್ಟರ್, ಈಗ ಮತ್ತೆ ಏನಂತ ಹೇಳಿದ್ರೆ, ಈಗ ತಾಯಿಗೆ ಮಗುಗೆ ಬೇಕಾದಷ್ಟು ಕೊಡ್ಲಿಕ್ಕೆ ಎಷ್ಟು ಬೇಕು, ಸಫಿಷಿಯೆಂಟ್ ಹಾಲು ಉತ್ಪತ್ತಿ ಆಗುತ್ತಾ ತಾಯಿಗೆ, ಅಥವಾ ಮಗುವಿಗೆ ಎಷ್ಟು ಬೇಕು ನೀಡಿಗೆ ಅಗತ್ಯಕ್ಕೆ ಇದಕ್ಕಂತ ಕಡಿಮೆ ಆಗ್ತದ ಹೇಗೆ ಅಂತಂದ್ರೆ ಅದನ್ನು ತಾಯಿ ಹೇಗೆ ತಿಳ್ಕೊಳ್ಬಹುದು ಅಂತ? ಖಂಡಿತವಾಗಿ ಹೌದು. ಮುಖ್ಯವಾಗಿ ಮೊದಲ 2-3 ದಿವಸಗಳಲ್ಲಿ ತಾಯಿಗೆ ಹಾಲಾದದ್ದು ಅನುಭವ ಆಗುವುದಿಲ್ಲ. ಅದಕ್ಕೆ ಕೊಲೆಸ್ಟ್ರಾಮ್ ಅಂತೇಳಿ ಹೇಳ್ತೇವೆ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಹೆಸರುಗಳುಂಟು. ಈಗ ಈ ಮೊದಲ ಹೆರಿಗೆಯಲ್ಲಿ ಮೊದಲ 2-3 ದಿವಸಗಳಲ್ಲಿ ಹಾಲು ಉತ್ಪತ್ತಿಯಾಗುವುದು ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಪ್ರತಿ ಸಲ ಮಗು ಹಾಲಿಗಾಗಿ ಕೂಗುವಾಗ ಮೊಲೆ ಉಣಿಸಿದರೆ ಅದು ಮೊಲೆ ಹಾಲಾಗಲಿಕ್ಕೆ ಉತ್ತೇಜನಕಾರಿಯಾಗ್ತದೆ. ಈಗ ಮೊಲೆ ಹಾಲಾಗೋದು ಹೇಗೆ? ಈ ಮಗು ಹುಟ್ಟಿದ ಮಗು ತಾಯಿಯ ಮೊಲೆಗೆ ಹಾಕಿ ತಾಯಿ ಹಾಲು ಉಣಿಸುವಾಗ ಅದು ಖಾಲಿ ಆಗ್ತದೆ. ಮೊಲೆ ಖಾಲಿ ಆದಾಗ ಇದಕ್ಕೆ ಬೇಕಾದಂಥ ಕ್ರಿಯೆಗಳು ಪ್ರಾರಂಭವಾಗ್ತದೆ. ಕ್ರಿಯೆಗಳು ಪ್ರಾರಂಭವಾಗಿ ಅದಕ್ಕೆ ಬೇಕಾದಂಥ ಹಾರ್ಮೋನ್ಗಳು ನಮ್ಮ ಹೆರಿಗೆಯಾದ ತಾಯಿಯ ದೇಹದಲ್ಲಿ ಬಂದು ಆ ಹಾಲನ್ನು ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಪ್ರಾರಂಭಿಸ್ತದೆ. ಈ ಹಾಲು ಉತ್ಪತ್ತಿ ಮಾಡುವ ಕ್ರಿಯೆ ಪ್ರಾರಂಭವಾಗುವುದು ಸಾಧಾರಣ ಸಂಪೂರ್ಣವಾಗಿ ಬರಲು 4ರಿಂದ 5 ದಿವಸ ಹೋಗ್ತದೆ. ಅಲ್ಲಿವರೆಗೂ ಹೆರಿಗೆ ಆದ ನಂತರ ಮಗು ಎಷ್ಟು ಹಾಲಿಗಾಗಿ ಕೂಗ್ತದೋ ಅಷ್ಟು ತಾಯಿ ಹಾಲು ಉಣಿಸಬೇಕು. ಹೆಚ್ಚು ಕೂಗಿದಷ್ಟು ಹೆಚ್ಚು ಹಾಲನ್ನು ಉಣಿಸಬೇಕಾಗ್ತದೆ. ಅನೇಕ ತಾಯಂದಿರು ಮಗು ಹೆಚ್ಚು ಕೂಗ್ತದೆ, ಮಗು
ಅಳ್ತಾ ಉಂಟು ಅಂಥೇಳಿ ಅದಕ್ಕೆ ಬೇರೆ ಹಾಲನ್ನು ಕೊಡಿ, ಬೇರೆ ಗ್ಲುಕೋಸ್ ನೀರನ್ನು ಕೊಡಿ, ಅಥವಾ ಬೇರೆ ಇತರ ಏನೇ ಆಹಾರಗಳನ್ನು ಕೊಡಿ ಅಂಥೇಳಿ ವೈದ್ಯರ ಮೇಲೆ ಸ್ವಲ್ಪ ಪ್ರೆಷರ್ ತರ್ತಾರೆ. ಅದು ಸರಿಯಲ್ಲ. ಯಾಕಂತ ಹೇಳಿದರೆ ಈಗ ಪ್ರತಿ ಸಲ ಮಗು ಕೂಗುವುದು, ಹಾಲಿಗಾಗಿ ಕೂಗುವುದು ಮಗು ಆರೋಗ್ಯವಾಗಿರೋ ಒಂದು ಲಕ್ಷಣ. ಮಗು ಹೆಚ್ಚು ಕೂಗಿದಷ್ಟು ತಾಯಿ ಸಂತುಷ್ಟವಾಗಿರಬೇಕು. ಮಗು ಹಾಲಿಗಾಗಿ ಅಳುತ್ತಾ ಹಾಲುಣಿಸಿದಲ್ಲಿ ಹಾಲನ್ನು ಕುಡಿಯುತ್ತಾ ಮತ್ತು ಸ್ವಲ್ಪ ಹೊತ್ತಿನ ನಂತರ ಮಲಗಿ ಪುನಃ ಹೇಳ್ತದೆ, ಪುನಃ ಅಳ್ತದೆ. ಸೊ ಮೊದಲ 2-3 ದಿವಸಗಳಲ್ಲಿ ಇದು ಹಾಲು ಉಣಿಸುವುದು ಬಹಳ ಕಷ್ಟವಾಗಿ ಕಂಡು ಬರಬಹುದು, ಆದರೆ ಇದರಿಂದ ಬಹಳಷ್ಟು ಉಪಯುಕ್ತವಾಗಿರ್ತದೆ. ಮೊದಲ 2 ದಿವಸದಲ್ಲಿ ತಾಯಿ ನಿದ್ರೆ ಕಡಿಮೆ ಮಾಡಿದಲ್ಲೂ ಸಹ ಮುಂದಿನ ಕೆಲವು ತಿಂಗಳಲ್ಲಿ ಹಾಗೂ ಒಂದೆರಡು ಮುಂದಿನ ವರ್ಷದಲ್ಲಿ ಮೊಲೆ ಹಾಲು ಒಳ್ಳೆಯದಾಗಿ ಸಿಕ್ಕಿದರೆ ಮಗುವಿಗೆ ತಾಯಿ ಒಳ್ಳೆ ನಿದ್ರೆ ಮಾಡ್ಬೋದು. ಈಗ ಮೊದಲ 2 ದಿವಸದಲ್ಲಿ ತಾಯಿ ನಿದ್ರೆ ಮಾಡಬೇಕು ಅಂತ ತಾಯಿಗೆ ಬೇರೆ ಹಾಲು, ಬಾಟ್ಲಿ ಹಾಲನ್ನು ಕೊಟ್ಟಲ್ಲಿ ಮುಂದಿನ ದಿವಸಗಳಲ್ಲಿ ತಾಯಿ ನಿದ್ದೆಗೆಡ್ತಾಳೆ. ಸೊ ಆದ್ದರಿಂದ ಮೊದಲ 4 ದಿವಸದಲ್ಲಿ ಅದು ಹಾಲು ಉಣಿಸೋದು ಒಂದೇ ವಿಧಾನ. ಒಂದು ಸಲ ಇದು ಹಾಲು ಆದ ಮೇಲೆ ಮತ್ತೆ ಮುಖ್ಯವಾಗಿ ಒಂದೇ ವಿಧಾನದಲ್ಲಿ ಕಂಡುಕೊಳ್ಳುವುದಂತ ಹೇಳಿದರೆ ಮಗು ಎಷ್ಟು ಸಲ ಮೂತ್ರ ವಿಸರ್ಜನೆ ಮಾಡ್ತದೆ ಅಂತ ಹೇಳಿ. ಹಾಲು ಉತ್ಪತ್ತಿ ಸರಿಯಾದ ಮೇಲೆ ದಿವಸಕ್ಕೆ 8ರಿಂದ 10 ಸಲ ಮೂತ್ರ ವಿಸರ್ಜನೆ ಆಗ್ತಾ ಇದ್ರೆ ಆ ಮಗುವಿಗೆ ಬೇಕಾದಷ್ಟು ಹಾಲು ಸಿಗ್ತಾ ಉಂಟು ಅಂತ ಹೇಳಿ ಅರ್ಥ. ಓಕೆ ಡಾಕ್ಟರ್, ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತಷ್ಟು ಡಾಕ್ಟರ್ ಈ ವಿಚಾರದ ಬಗ್ಗೆ ಮಾಹಿತಿ ನೀಡ್ತಾರೆ. ಈಗ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸ್ತನಪಾನ ಅಮೃತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಬಿ ಶಾಂತಾರಾಮ್ ಬಾಳಿಕ ಅವರಿದ್ದಾರೆ. ಅವರಿವತ್ತು ಸ್ತನಪಾನದ ಮಹತ್ವ, ಇದರಿಂದ ತಾಯಿಗೆ ಮತ್ತು ಮಗುವಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಬನ್ನಿ ನಮ್ಮ ಮಾತುಕತೆ ಮುಂದುವರಿಸೋಣ. ಡಾಕ್ಟರ್, ಈಗ ನೀವಾಗಲೇ ಹೇಳ್ತಾ ಇದ್ರಿ ಮಗುಗೆ ಹಾಲು ಸಾಕಾಗುತ್ತಾ ಇಲ್ವಾ ಅಂತೇಳಿ ಗೊತ್ತಾಗುವಂಥದ್ದು ಒಂದು, ಅದು ಅಳೋ ಇದರಿಂದ ಮತ್ತೆ ಏನೋ ಅದು ಎಷ್ಟು ಸಲ ಮೂತ್ರ ಮಾಡುತ್ತೆ ಅದರಿಂದ ಅಂತಂದ್ಬಿಟ್ಟು ಬೇರೆ ಯಾವ ರೀತಿಯಿಂದ ತಿಳ್ಕೊಬೋದು ತಾಯಿ? ಅಷ್ಟೇ ಅಲ್ಲದೆ ಈಗ ತಾಯಿ ಹಾಲು ಸರಿಯಾಗಿ ಸಿಗ್ತಾ ಇದ್ದಲ್ಲಿ ಮಗುವಿನಲ್ಲಿ ತೂಕ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಹುಟ್ಟಿದ ಮಗು ಮೊದಲ 5 ದಿವಸ, ಒಂದು ವಾರದಲ್ಲಿ ಮಗುವಿನ ತೂಕದಲ್ಲಿ ಸ್ವಲ್ಪ ಕೊರತೆ ಉಂಟಾಗಿ, ಅಂದರೆ ಮೈಯಲ್ಲಿದ್ದ ಹೆಚ್ಚು ನೀರಿನ ಅಂಶ ಹೊರಗಡೆ ಹೋಗ್ತದೆ. ಆ ನಂತರ ತೂಕ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಸಾಧಾರಣವಾಗಿ ಎಲ್ಲ ಮಕ್ಕಳಲ್ಲಿ ಆರೋಗ್ಯವಾಗಿ ಜನಿಸಿದ ಮಗುವಿನಲ್ಲಿ 10 ದಿವಸದೊಳಗೆ ಜನನದಲ್ಲಿದ್ದ ತೂಕವೇ ಕೂಡಿ ಬರ್ತದೆ. ಜನನ ತೂಕ ಕೂಡಿ ಬಂದು ಆ ನಂತರ ಹೆಚ್ಚು ತೂಕ ಕೂಡಲಿಕ್ಕೆ ಪ್ರಾರಂಭ ಆಗ್ತದೆ. ಮೊದಲ ತಿಂಗಳಲ್ಲಿ ಸಾಧಾರಣ 600 ಗ್ರಾಮ್ನಿಂದ 800 ಗ್ರಾಮ್ವರೆಗೂ ತೂಕ ಹೆಚ್ಚಾಗ್ತದೆ. 2ನೇ 3 ತಿಂಗಳಲ್ಲಿ 1100ರಿಂದ 1300 ಗ್ರಾಮ್ನಷ್ಟು ಜಾಸ್ತಿ ಆಗ್ಬೋದು ಮುಂದಿನ 2 ತಿಂಗಳಲ್ಲಿ. ಆ ನಂತರ ತೂಕ ಹೆಚ್ಚಾಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಬಟ್ ಈ ತೂಕ ಹೆಚ್ಚಾಗೋದು ನಾವು ದಿವಸದಲ್ಲಿ ಲೆಕ್ಕ ಮಾಡ್ತೇವೆ. ಪ್ರತಿ ದಿವಸಕ್ಕೆ 50 ಗ್ರಾಮ್ನಷ್ಟು ತೂಕ ಹೆಚ್ಚಾದಲ್ಲಿ ಈ ಮಗುವಿಗೆ ಒಳ್ಳೆಯ ತಾಯಿ ಆಹಾರ ಸಿಗ್ತಾ ಉಂಟು ಅಂಥೇಳಿ ಅರ್ಥ. ಸೊ ಅದು ನಿರ್ದಿಷ್ಟವಾಗಿ ಹೇಳಲಿಕ್ಕಾಗ್ತದೆ, ಈಗ ಮಗುವಿಗೆ ಮೊಲೆ ಹಾಲು ಖಂಡಿತವಾಗಿ ಸಾಕಾಗ್ತದೆ ಅಂತೇಳಿ. ಓಕೆ ಡಾಕ್ಟರ್, ಈಗ 6 ತಿಂಗಳು ಬರೀ ಎದೆ ಹಾಲು ಕೊಟ್ಟರೆ ನಂತರ ಬೇರೆ ಆಹಾರನ ಯಾವಾಗಿಂದ ಶುರು ಮಾಡ್ಬೋದು, ಎಷ್ಟನೇ ತಿಂಗಳಿಂದ ಶುರು ಮಾಡ್ಬೋದು ಅಂತ? ಹೌದು, ಹೆಚ್ಚಿನ ತಾಯಂದಿರು 6 ತಿಂಗಳವರೆಗೂ ಮೊಲೆ ಹಾಲನ್ನು ಸಂಪೂರ್ಣವಾಗಿ ನೀಡ್ಬೋದು. ಇದಕ್ಕೆ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳ್ತೇವೆ. ಇದಾದ ನಂತರ ಅದರ ಕೆಲವು ಮಕ್ಕಳಲ್ಲಿ ಕೆಲವು ತಾಯಂದಿರಲ್ಲಿ ಹಾಲಿನ ಉತ್ಪತ್ತಿ ಕಡಿಮೆ ಆಗಿ ಬರ್ಬೋದು 4 ತಿಂಗಳ ನಂತರ. ಹಾಗಿರುವಾಗ ಮಗುವಿನ ಅವಶ್ಯಕತೆಯನ್ನು ಹೊಂದಿಕೊಂಡು ಕೆಲವು ಮಕ್ಕಳಲ್ಲಿ ಮಾತ್ರ 4 ತಿಂಗಳ ನಂತರ ಇತರ ಆಹಾರವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ಬೋದು. ಅದನ್ನು ಆ ಮಗುವಿನ ಅವಶ್ಯಕತೆಗಳನ್ನು ಹೊಂದಿಕೊಂಡು ನಾವು ನಿರ್ಧರಿಸಬೇಕಾಗ್ತದೆ. ಹೆಚ್ಚಿನ ಮಕ್ಕಳು 6 ತಿಂಗಳವರೆಗೂ ಮೊಲೆ ಹಾಲನ್ನೇ ಉಣಿಸಿ ಬೆಳೀತಾರೆ. ಹಾಗೆ ಮೊಲೆ ಹಾಲನ್ನೇ ಕುಡಿದು ಬೆಳೆಯುತ್ತಿರೋ ಮಕ್ಕಳಲ್ಲಿ ಅನೇಕ ರೋಗಗಳು, ಅಂದರೆ ಅವರು ಮುಂದಿನ ವರ್ಷಗಳಲ್ಲಿ ದೊಡ್ಡವರಾದ ಮೇಲೆ ದೊಡ್ಡವರಿಗೆ ಬರುವಂಥ ರೋಗಗಳಿಂದ ಸಹ ದೂರ ಇರ್ಬೋದು. ಸೊ ಆದ್ದರಿಂದ 6 ತಿಂಗಳವರೆಗೂ ಇದು ಖಾಲಿ ಮೊಲೆ ಹಾಲನ್ನೇ ಕೊಟ್ಟರೆ ಸಾಕಾಗ್ತದೆ. ರೋಗಗಳು ಕಡಿಮೆ, ಹಾಗೂ ಅವರು
ವಯಸ್ಕರಾದಾಗ ಅವರಿಗೆ ಬರುವಂಥ ತೊಂದರೆಗಳು ರೋಗಗಳು ಸಹ ಕಡಿಮೆ. ಓಕೆ ಡಾಕ್ಟರ್, ಇವಾಗ ಮಗುಗೆ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರಿ, ಇನ್ನು ತಾಯರಿಗೆ ಕೂಡ ಇದೇ ಹಾಲು ಕೊಡೋದ್ರಿಂದ ಪ್ರಯೋಜನ ಇದೆಯಾ, ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ತಾಯಿಗೆ ಅನೇಕ ರೀತಿಯಲ್ಲಿ ಒಂದು ಅವರ ಮಾನಸಿಕವಾಗಿ ಅವರಿಗೆ ಬಹಳ ಉತ್ತಮವಾಗ್ತದೆ. ಅಂದರೆ 9 ತಿಂಗಳು ಒಂದು ಮಗುವಿನ ಆಸೆಯಲ್ಲಿ 9 ತಿಂಗಳು ಕಳೆದು ಹೆರಿಗೆ ಆದ ನಂತರ ಸ್ತನ ಉಣಿಸೋದ್ರಿಂದ ಅವರು ಮಾನಸಿಕವಾಗಿ ಬಹಳಷ್ಟು ತೃಪ್ತಿಯನ್ನು ಪಡ್ತಾರೆ. ಇದರಿಂದ ಅವರ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಆ ತಾಯಂದಿರಿಗೆ ಬಹಳಷ್ಟು ಅವರು ಆರೋಗ್ಯವಂತರಾಗಿರಲು ಉತ್ತಮ. ಈಗ ಗರ್ಭಕೋಶ ತುಂಬ ಬೆಳೀತಾ ಹೋಗ್ತದೆ ಗರ್ಭದಲ್ಲಿರುವಾಗ. ಈ ಗರ್ಭಕೋಶ ಗರ್ಭ ಧರಿಸುವ ಮೊದಲಿನ ಸ್ಥಿತಿಗೆ ಬರಬೇಕಾಗ್ತದೆ. ಇದು ಬರಬೇಕಾದ್ರೆ ಅದರಲ್ಲಿ ಮೈಯಲ್ಲಿ ಇರುವ ಈ ಬದಲಾವಣೆಗಳು, ಈ ಹಾಲು ಉಣಿಸೋದ್ರಿಂದ ಆಗುವ ತಾಯಿಯಲ್ಲಿ ಬರುವಂತಹ ಹಾರ್ಮೋನ್ಗಳು, ಇದೆಲ್ಲ ಈ ಗರ್ಭಕೋಶದ ಮೇಲೆ ಪರಿಣಾಮ ಬೀರಿ ಆ ಗರ್ಭಕೋಶ ನಾರ್ಮಲಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ತಾಯಿಯ ಆರೋಗ್ಯ ಸಹ ನಾರ್ಮಲಿಗೆ ಬರಲಿಕ್ಕೆ ಆಗ್ತದೆ. ಒಂದು ಸಲ ಹೆರಿಗೆ ಆದ ನಂತರ ತಾಯಿಯ ಆರೋಗ್ಯ ನಾರ್ಮಲ್ ಅನ್ನು ಗರ್ಭಧರಿಸುವ ಮೊದಲನೇ ಸ್ಥಿತಿಗೆ ಬರಲಿಕ್ಕೆ 3 ರಿಂದ 5 ವರ್ಷಗಳು ಬೇಕಾಗ್ತದೆ. ಆದ್ದರಿಂದ 2 ಮಕ್ಕಳ ಅಂತರ ಸಹ ಅಷ್ಟೇ ಇರಬೇಕಾಗ್ತದೆ. ಸೊ ತಾಯಿ ಹಾಲು ಉಣಿಸೋದ್ರಿಂದ ದಿಸ್ ಅ ನ್ಯಾಚುರಲ್ ವೇ ಆಫ್ ಇದು ಪೋಸ್ಟ್ಪೋನ್ ಮಾಡಲಿಕ್ಕೆ, ಅಂದರೆ ಮುಂದಿನ ಗರ್ಭ ಧರಿಸಲು ಪೋಸ್ಟ್ಪೋನ್ ಮಾಡಲಿಕ್ಕೂ ಸಹ ಸಹಾಯ ಆಗ್ತದೆ. ಎರಡನೇದು, ಕೆಲವು ತಾಯಂದಿರುಗಳಲ್ಲಿ ತಪ್ಪು ನಂಬಿಕೆಗಳುಂಟು. ಹಾಲು ಉಣಿಸಿದರೆ ಅವರ ಫಿಗರ್ ಸ್ವಲ್ಪ ಹಾಳಾಗ್ತದೆ, ಅವರ ದೈಹಿಕವಾಗಿ ಬಹಳಷ್ಟು ಅದರಿಂದ ಪರಿಣಾಮಗಳುಂಟು. ಇಲ್ಲ, ಅದು ಪರಿಣಾಮಗಳೇನಿಲ್ಲ, ಅದರಿಂದ ದುಷ್ಪರಿಣಾಮಗಳೇನಿಲ್ಲ. ಅದರಿಂದ ತಾಯಂದಿರ ಈಗ ಫಿಗರ್ ಆಗಲಿ ಅದರಿಂದ ಡಿಸ್ಟರ್ಬ್ ಆಗೋದಿಲ್ಲ. ಹಾಗೂ ಸ್ತನ ಕ್ಯಾನ್ಸರ್ ಆಗುವ ಸಾಧ್ಯತೆಗಳನ್ನು ಸಹ ಕಡಿಮೆ ಆಗ್ತದೆ. ತಾಯಿ ತುಂಬ ಹಾಲು ಉಣಿಸಿದರೆ ಸ್ತನ ಕ್ಯಾನ್ಸರ್ ಆಗೋದು ಇನ್ಸಿಡೆನ್ಸ್ ಸಹ ಕಡಿಮೆ. ಹಾಗೆ ತಾಯಂದ್ರಿಗೆ ಕೂಡ ತುಂಬಾ ಪ್ರಯೋಜನ ಇದೆ. ತುಂಬಾ ಪ್ರಯೋಜನ ಉಂಟು. ಓಕೆ, ಈಗ ಡಾಕ್ಟರ್, ಕೆಲಸಕ್ಕೆ ಹೋಗೋ ತಾಯಂದ್ರೆ ಮಕ್ಕಳಿಗೆ ಎಷ್ಟು ಸಲ ಫೀಡ್ ಮಾಡಬೇಕು, ಮತ್ತೆ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ತಿಂಗಳ ನಂತರ ಅವ್ರು ಕೆಲಸಕ್ಕೆ ಹೋಗ್ಬೋದು, ಮತ್ತೆ ಯಾವ ರೀತಿ ಯಾವ ಮೆಥಡ್ ತಗೊಳ್ಬೋದು ಅವರು ಅಂತ ಅಂದ್ಬಿಟ್ಟು ಇದೆಲ್ಲವನ್ನ ಕೆಲಸಕ್ಕೆ ಹೋಗೋ ತಾಯಂದಿರು ತಾವು ಗರ್ಭ ಧರಿಸೋದು, ಹೆರಿಗೆ ಆಗೋದು, ಯಾವಾಗ ಒಂದು ಹೊಸ ಮಗುವನ್ನು ಮನೆಗೆ ತರ್ಬೋದು ಅನ್ನೋದನ್ನು ಗರ್ಭ ಧರಿಸುವ ಮೊದಲೇ ಸಂಕ್ಷಿಪ್ತವಾಗಿ ಅವರ ಕೆಲಸದ ಮೇಲೆ ಹೊಂದಿಕೊಂಡು ಇದನ್ನೊಂದು ಆಲೋಚನೆ ಮಾಡಿದಲ್ಲಿ ಬಹಳಷ್ಟು ಒಳ್ಳೆಯದು. ಈಗ ಗರ್ಭ ಧರಿಸಿದ ನಂತರ 6 ತಿಂಗಳು ಹೆರಿಗೆ ಆದ ನಂತರ 6 ತಿಂಗಳವರೆಗೂ ತಾಯಿಗೆ ಹಾಲು ಉಣಿಸಬೇಕು. ಅದಕ್ಕೆ ಸರ್ಕಾರದಿಂದ 6 ತಿಂಗಳು ತಾಯಂದಿರಿಗೆ, ಮಲೆ ಉಣಿಸುವ ತಾಯಂದಿರಿಗೆ ರಜೆ ಕೊಡಬೇಕು ಅಂಥೇಳಿ ಒಂದು ನಿರ್ದೇಶನ ಇದ್ದರೂ ಸಹ ಕೆಲವು ಸಂಸ್ಥೆಗಳಲ್ಲಿ ಇದಿಲ್ಲ. ಎಸ್ಪೆಷಲಿ IT ಸೆಕ್ಟರ್ನಲ್ಲಿ, ಟೆಕ್ನಾಲಜಿ ಇರುವಂಥ ಸೆಕ್ಟರ್ನಲ್ಲಿ. ಸೊ ಆಗೇನು ಮಾಡಬೇಕು ಅಂತ ಹೇಳಿದರೆ, ಅವರು ಮೊದಲೇ ಇದನ್ನು ಪ್ಲ್ಯಾನ್ ಮಾಡಿದಲ್ಲಿ ಯಾವಾಗ ಗರ್ಭ ಧರಿಸ್ಬೋದು, ಎಷ್ಟು ಅವರಿಗೆ ರಜೆ ಸಿಗ್ಬೋದು, ಆ್ಯಂಡ್ ಮೆಟರ್ನಿಟಿ ಲೀವ್ ಅಂತೇಳಿ ಹೇಳ್ತೇವೆ, ತಾಯ್ತನದ ಒಂದು ರಜೆ. ಹೆಚ್ಚಿನ ಸಂಸ್ಥೆಗಳು 4 ತಿಂಗಳು ಕೊಡ್ತದೆ, ಆದರೆ ಇದನ್ನು 6 ತಿಂಗಳವರೆಗೂ ವಿಸ್ತರಿಸಬೇಕು. ಅಷ್ಟೇ ಅಲ್ಲದೆ ತಂದೆ ಪೆಟರ್ನಿಟಿ ಲೀವ್, ಅಂದರೆ ತಂದೆ ಆದವರಿಗೆ ಸಹ ಒಂದು ಮಗುವನ್ನು ತಾಯಿಗೆ ಇದು ಹೆರಿಗೆ ಆದ ತಾಯಿಗೆ ಒಂದು ಸಪೋರ್ಟ್ ಮಾಡಲು ಅವರಿಗೆ ಸಹ ಒಂದು ರಜೆ ಕೊಡಬೇಕಾಗ್ತದೆ. ಈ ವಿಷಯದಲ್ಲಿ ನಾವು ನಮ್ಮ ದೇಶದಲ್ಲಿ ಬಹಳ ಹಿಂದೆ ಇದ್ದೇವೆ. ಕೆಲಸಕ್ಕೆ ಹೋಗುವ ಮೊದಲು, ಕೆಲಸಕ್ಕೆ ಸೇರಿದ ನಂತರ, ಅಂದರೆ 2-3 ತಿಂಗಳಲ್ಲಿ, ಹೆರಿಗೆ ಆದ 2-3 ತಿಂಗಳಲ್ಲಿ ಸೇರಬೇಕು ಅಂತ ಹೇಳಿ ಬರ್ತದೆ. ಸೊ ಅವರಿಗೆ ತುಂಬ ತೊಂದರೆ ಆಗ್ತದೆ. ಸೊ ಇದನ್ನು ತಪ್ಪಿಸೋದು ಒಂದು, ಮೊದಲೇ ಇದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿದಲ್ಲಿ ಆಗ್ತದೆ, ಮಗುವಿಗೆ ಹಾಲು ಉಣಿಸಲು ಆಗ್ತದೆ. ಅನೇಕ ಕಾರಣಗಳಿಂದ ಇದನ್ನು ಮಾಡಲಿಕ್ಕೆ ಆಗದಿದ್ದರೂ ಸಹ ಆ ತಾಯಂದಿರು ಅವರಿಗೆ ಲಾಸ್ ಆಫ್ ಪೇ ಅಂತೇಳಿ ಹೇಳ್ತೇವೆ, ಸಂಬಳ ಇಲ್ಲದೆ ರಜೆ ಮೇಲೆ ಹೋಗುವಂಥ ಒಂದು ಅವರಿಗೆ ಅವಕಾಶ ಇದ್ದಲ್ಲಿ ಅದನ್ನು ಸಹ ಪಡ್ಕೊಂಡು, ಯಾಕಂದರೆ ಇದು ಮಾಡಿದಲ್ಲಿ ಮುಂದೆ ಅವರು ರಜೆ ಹಾಕುವ ಸಂಭವಗಳು ಕಡಿಮೆ ಆಗ್ತದೆ. ಈಗ ತಾನು ಕೆಲಸಕ್ಕೆ ಹೋಗಬೇಕು ಅಂಥೇಳಿ ಮಗುವಿಗೆ ಇತರ ಆಹಾರ ಕೊಟ್ಟರೆ ಅಥವಾ ಬಾಟ್ಲಿಯಲ್ಲಿ ಹಾಲು ಉಣಿಸಿದರೆ ಮಗು ಹೆಚ್ಚಿನ ರೋಗಗಳಿಗೆ ತುತ್ತಾಗ್ತದೆ. ಮೊದಲ
ಒಂದು ವರ್ಷದಲ್ಲಿ ರೋಗಗಳು ಹೆಚ್ಚಾದಲ್ಲಿ ಆ ಮಗುವನ್ನು ಆರೈಕೆ ಮಾಡಲು ಅವರು ರಜೆ ಮಾಡಬೇಕಾಗ್ತದೆ. ಸೊ ಇದು ಎರಡನ್ನು ನೋಡಿದರೂ ಸಹ ಮಗುವನ್ನು ಆರೋಗ್ಯವಂತವಾಗಿರಲು ಮೊದಲು ನಾವು ಇದು ಸಂಬಳ ಇಲ್ಲದ ರಜೆ ಮಾಡುವುದೇ ಉಪಯುಕ್ತವಾಗ್ತದೆ ಅಂತ ತಾಯಂದಿರಿಗೆ. ಇನ್ನೊಂದು ವಿಧಾನ ಅಂತ ಹೇಳಿದರೆ ಇವರು ಅದೇ ಹಾಲನ್ನು ತೆಗೆದು ಶೇಖರಿಸಿ ಇಡ್ಬೋದು. ಅವರು ಮನೆಯಲ್ಲಿದ್ದಾಗ ಮಗುವನ್ನು ಹಾಲುಣಿಸುವುದು. ಇಂಥ ತಾಯಂದಿರು 4 ತಿಂಗಳ ನಂತರ ಘನ ಆಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಬಹುದು. 4 ತಿಂಗಳು ಸಂಪೂರ್ಣವಾದ ನಂತರ ಅದರೊಟ್ಟಿಗೆ ಅವರು ತೆಗೆದಿಟ್ಟ ಹಾಲನ್ನು, ಮೊಲೆ ಹಾಲನ್ನು ಮಗುವಿಗೆ ಕೊಡಬೇಕಾಗ್ತದೆ. ಈ ತೆಗೆದಿಟ್ಟ ಹಾಲನ್ನು 6 ಗಂಟೆ ಒಳಗೂ ಖಾಲಿ ರೂಮ್ ಟೆಂಪರೇಚರ್ ಅಂದರೆ ಇದು ಹೀಗೆ ಶೇಖರಿಸಿ ಇಡ್ಬೋದು. ನಾವು ರೆಫ್ರಿಜಿರೇಟರ್ನಲ್ಲಿ ಇಟ್ಟರೆ ಅದು 24 ಗಂಟೆಗಳವರೆಗೂ ಇಡ್ಬೋದಾಗ್ತದೆ. ಸೊ ಅವರು ಕೆಲಸ ಪ್ರಾರಂಭಿಸುವ 1 ದಿವಸ ಅಥವಾ 2-3 ದಿವಸಗಳ ಮೊದಲು ಈ ಹಾಲನ್ನು ಶೇಖರಿಸಿಡ್ತಾ ಇದ್ದರೆ ಅದು ಮಗುವಿಗೆ ಅವ್ರ ಕೆಲಸಕ್ಕೆ ಹೋದ ನಂತರ ಅವರ ಕೆಲಸದ ಸಮಯದಲ್ಲಿ ಈ ಮಗುವನ್ನು ಯಾರು ಆರೈಕೆ ಮಾಡ್ತಾರೋ ಅವರು ಈ ಹಾಲನ್ನು ಕೊಡಬೇಕಾಗ್ತದೆ. ಇದರನ್ನೇ ಹಲವಾರು ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಒಂದು, ಈ ಹಾಲನ್ನು ಪ್ಲಾಸ್ಟಿಕ್ ಪರ್ಲ್ ಪೆಟ್ ಬಾಟ್ಲಿಗಳಲ್ಲಿ, ಗ್ಲಾಸ್ ಬಾಟ್ಲಿಗಳಲ್ಲಿ ಮಾತ್ರ ಇದನ್ನು ಶೇಖರಿಸಬಾರ್ದು. ಇದನ್ನು ಬಿಸಿ ಮಾಡಬಾರ್ದು. ಮೊದಲು ಶೇಖರಿಸಿದ ಹಾಲನ್ನು ಮಗುವಿಗೆ ಮೊದಲು ಕೊಡಬೇಕಾಗ್ತದೆ. ನಂತರ ಶೇಖರಿಸಿದ ಹಾಲನ್ನು ಮುಂದಿನ ಸಲಕ್ಕೆ ಅದನ್ನು ಶೇಖರಿಸಿ ಇಡಬೇಕಾಗ್ತದೆ. ಸೊ ಇದರ ವಿಷಯಗಳು ಬಹಳಷ್ಟು ಅಂಕಿಅಂಶಗಳು ಈಗ ಇಂಟರ್ನೆಟ್ನಲ್ಲಿ ಸಿಗ್ತದೆ. ಇದನ್ನು ಕೆಲಸಕ್ಕೆ ಹೋಗೋ ತಾಯಂದಿರು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅದನ್ನು ಹೇಗೆ ಸ್ಟೋರ್ ಮಾಡೋದು, ಅದನ್ನು ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇದರ ಮಾಹಿತಿ ನೆಟ್ನಲ್ಲಿ ಬಹಳಷ್ಟು ಉಂಟು. ಇದನ್ನು ಪಡ್ಕೊಂಡು ಅವರಿಗೆ ಇಲ್ಲದಿದ್ದರೆ ವೈದ್ಯರಲ್ಲಿ ಡಾಕ್ಟರ್ಸ್ ಗೈಡ್ ಮಾಡ್ತಾರೆ. ಅಥವಾ ಬ್ರೆಸ್ಟ್ ಫೀಡಿಂಗ್ನ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸಹ ಅಂಥವ್ರು ಇದ್ದಾರೆ. ಅವರಿಗೆ ಸಂಪರ್ಕಿಸಿ ಅವರ ಮುಖಾಂತರ ಇದನ್ನು ತಿಳ್ಕೊಳ್ಬೋದಾಗ್ತದೆ. ಓಕೆ ಡಾಕ್ಟರ್, ಈಗ ತಾಯಿಯಲ್ಲಿ ಸಫಿಷಿಯಂಟ್ ಹಾಲು ಉಂಟಾಗಬೇಕಂದ್ರೆ ತಾಯಿಯ ಆಹಾರದ ಕ್ರಮ ಹೇಗಿರಬೇಕು? ಮುಖ್ಯವಾಗಿ ಈಗ ತಾಯಿಯ ಗರ್ಭಿಣಿಯಾಗಿದ್ದಾಗ ತಾಯಿಯಲ್ಲಿ ಸ್ವಲ್ಪ ಮೈಯಲ್ಲಿ ನೀರಿನ ಅಂಶ ಹೆಚ್ಚು ತುಂಬಿಕೊಂಡಿರ್ತದೆ. ಇದು ನೈಸರ್ಗಿಕವಾದ ಒಂದು ವಿಧಾನ. ಅದು ತಾಯಿಯ ಹಾಲು ಆಗಲಿಕ್ಕೆ ಬೇಕಾದಂಥ ಮೊದಲ 1 ವಾರ 10 ದಿವಸಗಳಲ್ಲಿ. ಇದಾದ ನಂತರ ಹೆರಿಗೆ ಆದ ನಂತರ ತಾಯಂದಿರಿಗೆ ವೈದ್ಯರು ಹೇಳ್ತಾರೆ ನೀವು ಆಹಾರವನ್ನು ಸರಿಯಾದ ಆಹಾರವನ್ನು ಸೇವಿಸಬಹುದು ಅಂತೇಳಿ. ಅವರು ಸೇವಿಸಬಹುದು ಅಂದ ನಂತರ ಅವರು ಆಹಾರದಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರಬೇಕಾಗ್ತದೆ. ನೀರು ಸಾಧಾರಣ 1-2 ಲೀಟರ್ನಷ್ಟು ನೀರು ಕುಡಿಬೇಕು ತಾಯಂದಿರು. ಹಾಗೆ ಅಲ್ಲದೆ ಡೈರಿ ಪ್ರಾಡಕ್ಟ್ ಹಾಲು ಸಾಧಾರಣ 1 ಲೀಟರ್ನಷ್ಟು ಯಾವುದೇ ವಿಧಾನದಲ್ಲಿ ಸೇವಿಸಬಹುದು. ಹಾಲಾಗ್ಬೋದು, ಮೊಸರು ಆಗ್ಬೋದು, ಮಜ್ಜಿಗೆ ಆಗ್ಬೋದು. ಅಷ್ಟೇ ಅಲ್ಲದೆ ಅವರು ಸೇವಿಸುವ ಆಹಾರದ ಮೊದಲು ಸೇವಿಸುತ್ತಿದ್ದ ಆಹಾರಕ್ಕಿಂತ 1.5 ಪಟ್ಟು ಹೆಚ್ಚು ಆಹಾರ ಸೇವಿಸಬೇಕು. ಯಾಕಂದರೆ ಈಗ ಹೆರಿಗೆ ಆದ ನಂತರ ಅವರು 1 ಜೀವಕ್ಕೆ ಆಹಾರ ಸೇವಿಸುವುದಿಲ್ಲ, ಅದು 2 ಜೀವಕ್ಕೆ ಆಹಾರ ಸೇವಿಸ್ತಿದ್ದಾರೆ. ಆದರೆ ಮಗುವಿನ ಅವಶ್ಯಕತೆಗಳು ಕಡಿಮೆ ಇರೋದ್ರಿಂದ ಅದು 1.5 ಪಟ್ಟು ಹೆಚ್ಚಿದ್ದಲ್ಲಿ ಇದು ಸಾಧಾರಣ ಸಿಂಪಲ್ ಐಡಿಯಾಸ್ ಹೇಗೆ ಮಾಡ್ಬೋದು ಅಂಥೇಳಿ. ನೀರಿನ ಅಂಶ ಜಾಸ್ತಿ, ಹಾಲು ಕುಡಿಬೇಕು, ಹಣ್ಣು ಹಂಪಲುಗಳನ್ನು ತುಂಬ ತಿನ್ಬೋದು, ಎಷ್ಟೇ ಹಣ್ಣು ಹಂಪಲುಗಳನ್ನು ತಿನ್ಬೋದು. ಹಾಗೂ ಅವರಿಗೆ ಇದು ಡೈಲಿ ಮಲ ಹೋಗುವಂಥ ವಿಧಾನದಲ್ಲಿ ರಫೇಜ್ ಅಂತೇಳಿ ಹೇಳ್ತೇವೆ, ಡೈಲಿ ಮೋಷನ್ಸ್ ಹೋಗಬೇಕು. ಯಾಕಂದರೆ ಮಲವಿಸರ್ಜನೆ ಆಗದಿದ್ದಲ್ಲಿ ತಾಯಂದಿರಿಗೆ ನೋವಿನ ಅನುಭವ ಆಗ್ತದೆ. ಆ ನೋವು ಅನುಭವ ಆದಲ್ಲಿ ಹಾಲಿನ ಉತ್ಪತ್ತಿ ಕಡಿಮೆ ಆಗ್ತದೆ. ಸೊ ಅದರಿಂದ ಈ ನೀರು ಕುಡಿಯೋದು, ವೆಜಿಟೇಬಲ್ಸ್ ತಿನ್ನೋದು, ಅದರೊಂದಿಗೆ ಪ್ರತಿ ದಿವಸ ಮಲವಿಸರ್ಜನೆ ಆಗುವಂತೆ ನೋಡುವುದು ಒಂದು ಮುಖ್ಯವಾದ ವಿಷಯ ಆಹಾರ ಸೇವನೆಯಲ್ಲಿ. ಈಗ ಅದು ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು. ಆದ್ದರಿಂದ ವೆಜಿಟೇರಿಯನ್ನವರು ನಾವು ನಾನ್ ವೆಜಿಟೇರಿಯನ್ ತಿನ್ನುವುದಿಲ್ಲ ಅಂಥೇಳಿ ಏನು ಬೇಸರ ಪಡಬೇಕಾದ ಸಂಗತಿ ಅಲ್ಲ. ವೆಜಿಟೇರಿಯನ್ ಆಹಾರದಲ್ಲಿ ಸಹ ಬೆಳೆಯುವ ಮಕ್ಕಳಿಗೆ ಬೇಕಾದ ಅಂಶಗಳು ಸಿಗ್ತದೆ. ಅವರು ಹೆಚ್ಚಾಗಿ ಈ ಡ್ರೈ ಫ್ರೂಟ್ಸ್, ವಾಲ್ನಟ್ ಅಂತೇಳಿ ಹೇಳ್ತೇವೆ, ಕ್ಯಾಶ್ಯೂ, ಗೇರುಬೀಜ, ಇಂಥ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹೆಚ್ಚು ಸೇವಿಸಿದಲ್ಲಿ, ಮೊಳಕೆ ಬಂದಂಥ ಕಾಳುಗಳನ್ನು ಹೆಚ್ಚು ಸೇವಿಸಿದಲ್ಲಿ ವಿಟಮಿನ್ ಅಂಶಗಳು, ಖನಿಜಗಳು ಬಹಳಷ್ಟು ಸಿಗ್ತದೆ. ನಾನ್ ವೆಜಿಟೇರಿಯನ್ಸ್ನವರು 1-2 ಮೊಟ್ಟೆಗಳನ್ನು ಸೇವಿಸ್ಬೋದು. ಅಥವಾ
ಯಾವುದೇ ನಾನ್ ವೆಜ್ ಐಟಮ್ ಚಿಕನ್ ಆಗ್ಬೋದು, ಮಟನ್ ಆಗ್ಬೋದು, ಯಾವುದನ್ನು ಸಹ ಸೇವಿಸ್ಬೋದು. ಇದರಲ್ಲಿ ಇದೇ ಆಹಾರ ಸೇವಿಸಬಾರ್ದು ಅನ್ನುವಂಥದ್ದಿಲ್ಲ. ಅವರ ನಾರ್ಮಲ್ ಡಯಟ್ ಮೊದಲು ಗರ್ಭಿಣಿ ಆಗೋ ಮೊದಲು ಯಾವ ರೀತಿ ಯಾವೆಲ್ಲ ಆಹಾರ ಸೇವಿಸ್ತಾ ಇದ್ದರು ಅದನ್ನೆಲ್ಲ ಅವರು ಹೆರಿಗೆ ಆದ ನಂತರ ಹಾಲುಣಿಸುವಾಗ ಸೇವಿಸ್ಬೋದು. ಓಕೆ ಡಾಕ್ಟರ್, ಈಗ ಹಳ್ಳಿ ಕಡೆಗಳಲ್ಲೆಲ್ಲ ಇದು ಪಚ್ಚೆ ಬಾಳೆ ತಿನ್ನಬಾರ್ದು, ಕೂಕುಂಬರ್ ತಿನ್ನಬಾರ್ದು ಅಂತ ಹೇಳಿ ಕೆಲವೊಂದು ಹೇಳ್ತಾರೆ. ಅದೇ ರೀತಿ ಕೆಲವೊಂದು ಹಳ್ಳಿ ಮದ್ದುಗಳನ್ನೆಲ್ಲ ಕೊಡ್ತಾರೆ, ಚಿಗುರೆಲೆಗಳದೆಲ್ಲ ಸೇರಿಸ್ಬಿಟ್ಟು ಕಷಾಯ ಮಾಡಿ ಕೊಡುವಂಥದ್ದೆಲ್ಲ. ಇದು ನಿಜಕ್ಕೂ ಉಪಯೋಗ ಇದೆಯಾ, ಅಥವಾ ಕೂಕುಂಬರ್, ಪಚ್ಚೆ ಬಾಳೆ ಈ ಥರದ್ದೆಲ್ಲ ತಿನ್ನಬಾರ್ದು ಅನ್ನುವಂಥ ನಿಯಮಗಳೇನಾದರೂ ಇದೆಯಾ? ಇಲ್ಲ, ಇಂಥ ನಿಯಮಗಳೇನೂ ಇಲ್ಲ. ಆದರೆ ಕುಕುಂಬರ್, ಪಚ್ಚೆ ಬಾಳೆ ಎಲ್ಲ ತಿನ್ನೋದ್ರಿಂದ ಎಲ್ಲ ವಿಟಮಿನ್ ಅಂಶಗಳು, ಖನಿಜ ಅಂಶಗಳು ತಾಯಿಗೆ ಸಿಗ್ತದೆ. ತಾಯಿ ಯಾವುದೇ ಆಹಾರ ಸೇವಿಸಿದಲ್ಲಿ ಅದು ಸಂಪೂರ್ಣ ಜೀರ್ಣವಾಗಿ ಅದು ಮತ್ತೆ ಅವರ ದೇಹದೊಳಗೆ ಹೋಗ್ತದೆ. ಆದ್ದರಿಂದ ಯಾವುದೇ ಇದನ್ನು ಆಹಾರವನ್ನು ಸೇವಿಸಲಿಕ್ಕೆ ತೊಂದರೆ ಇಲ್ಲ. ಓಕೆ. ಮತ್ತು ಈ ಎಲೆಗಳ ರಸಗಳನ್ನು ಕೊಡುವುದು ಇದು ಒಳ್ಳೆಯದಲ್ಲ. ಯಾಕಂದರೆ ಈಗ ನಮ್ಮ ಸುತ್ತಮುತ್ತಲಿರುವ ದ ಪಾಯ್ಸನಸ್ ಪ್ಲ್ಯಾಂಟ್ಸ್ ಅಂತೇಳಿ ಹೇಳ್ತೇವೆ. ನಮ್ಮ ಇಂಡೋರ್ ಪ್ಲ್ಯಾಂಟ್ಸ್ನಲ್ಲಿ ಇರುವ ವಿಷವಸ್ತುಗಳು ಬಹಳಷ್ಟು. ಸೊ ಆದ್ದರಿಂದ ಇದರಿಂದ ನಾವು ಗೊತ್ತಿಲ್ಲದೆ ಯಾವುದೇ ಒಂದು ಎಲೆಗಳಿಂದ ಮಾಡಿಕೊಟ್ರೆ ಆ ಮಗುವಿಗೆ ಬಹಳಷ್ಟು ತೊಂದರೆ ಆಗುವ ಸಾಧ್ಯತೆ ಉಂಟು. ಇದು ಲಕ್ಷದಲ್ಲಿ ಒಂದು ಮಗುವಿಗೆ ಆಗ್ಬೋದು, ಆದರೂ ಸಹ ಆ ಮಗುವಿಗೆ ಅದರ ಜೀವ ಮುಖ್ಯ. ಸೊ ಆದ್ದರಿಂದ ಇದು ಲಕ್ಷದಲ್ಲಿ ಅಲ್ಲ 10 ಲಕ್ಷದಲ್ಲಿ ಒಂದು ಮಗುವಿಗೆ ಸಹ ಇಂಥ ತೊಂದರೆಗಳು ಬರಬಾರ್ದು. ಸೊ ಆದ್ದರಿಂದ ಅದು ಅವಶ್ಯಕತೆ ಇಲ್ಲದೆ ಮಗುವಿಗೆ ಬೇಕಿರುವುದು ತಾಯಿ ಹಾಲು. ತಾಯಿ ಹಾಲು ಬಿಟ್ಟು ಇದರ ಯಾವುದೇ, ಎಸ್ಪೆಷಲಿ ಈಗ ಹೆಚ್ಚಿನವರು ಚಿಹ್ನೆ ಮಾತ್ರೆ ಅಂತ ಹೇಳಿ ಕೊಡ್ತಾರೆ. ಚಿಹ್ನೆ ಮಾತ್ರೆಯಿಂದ ಮಗುವಿಗೆ ಯಾವ ರೀತಿಯ ಉಪಯೋಗ ಇರುವುದಿಲ್ಲ. ಈಗ ಮಗು ಹೆಚ್ಚು ಅಳ್ತದೆ, ಮಗು ಹೆಚ್ಚು ಕೂಗ್ತದೆ ಅಂದರೆ ಮಗುವಿನ ಆರೈಕೆಯಲ್ಲಿ ಏನೋ ಕುಂದುಕೊರತೆ ಉಂಟು. ಅದು ಈ ಚಿಹ್ನೆ ಮಾತ್ರೆ ಕೊಡದೇ ಇರುವುದರಿಂದ ಆಗೋದು ಅನ್ನುವ ನಂಬಿಕೆ ಬಹಳಷ್ಟು ತಪ್ಪು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಸ್ತನಪಾನ ಅಮೃತ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸ್ತನಪಾನ ಅಮೃತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸ್ತನಪಾನದ ಮಹತ್ವದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ರು ಡಾಕ್ಟರ್ ಬಿ ಶಾಂತಾರಾಮ್ ಬಾಳಿಗ ಡಾಕ್ಟರ್. ಇವ್ರ ಹತ್ರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಡಾಕ್ಟರ್, ಇವಾಗ ಮತ್ತೆ ಕೇಳ್ಬೇಕಂತ ಹೇಳಿದ್ರೆ, ಬರೀ ತಾಯಿ ಹಾಲಿನೇ ತುಂಬಾ ಒಳ್ಳೇದು ಅಂತ ಹೇಳಿದ್ರೆ, ಕೆಲವು ತಾಯಂದ್ರೆ ಬೇರೆ ಹಾಲುಗಳನ್ನ ಕೊಡ್ತಾರೆ. ಬೇರೆ ಹಾಲುಗಳನ್ನ ಕೊಡೋದ್ರಿಂದ ದುಷ್ಪರಿಣಾಮಗಳು ಏನು ಅನ್ನೋದು? ಹೌದು, ನಾನು ಮೊದಲೇ ಹೇಳಿದ ಹಾಗೆ ಈ ಬೇರೆ ಹಾಲು ಕೊಡೋದ್ರಿಂದ, ತಾಯಿ ಹಾಲು ಕೊಡೋದ್ರಿಂದ ಹಂತದಲ್ಲಿ ಸ್ನೇಹಪರ ಬ್ಯಾಕ್ಟೀರಿಯಾಗಳು ಬೆಳೀತದೆ. ಈಗ ಬೇರೆ ಹಾಲು ಕೊಡೋದ್ರಿಂದ ಈ ಸ್ನೇಹಪರ ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ. ಆದ್ದರಿಂದ ಆ ರೋಗ ಮಾಡುವಂಥ ಬ್ಯಾಕ್ಟೀರಿಯಾಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಇದರಿಂದ ಆ ಬೆಳೆಯುತ್ತಿರೋ ಮಗುವಿನಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಬಹಳಷ್ಟು ಒಳ್ಳೆಯದಾಗಿ ಕೂಡಿ ಬರುವುದಿಲ್ಲ. ಸೊ ಆದ್ದರಿಂದ ರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಎರಡನೇದಾಗಿ, ಇದರಲ್ಲಿ ಬೇಕಾದಂಥ ಅಂಶಗಳು ಅಂದರೆ ಈಗ ಮಿದುಳ ಬೆಳವಣಿಗೆ ಬೇಕಾದ ಅಂಶಗಳು ತಾಯಿಯ ಹಾಲಿನಲ್ಲಿ ಸಿಗ್ತದೆ. ಅಂದರೆ ಮನುಷ್ಯತ್ವ ಬರುವಂತಹ ಒಂದು ಬೆಳವಣಿಗೆ. ಈಗ ನಾವು ಹಸುವಿನ ಹಾಲು ಕೊಡೋದ್ರಿಂದ ಅಥವಾ ಎಮ್ಮೆ ಹಾಲು ಕೊಡೋದ್ರಿಂದ ಆ ಮಿದುಳು ಬೆಳವಣಿಗೆ, ಎಮ್ಮೆ ಮಿದುಳು ಹೇಗೆ ಬೆಳಿಬೇಕೋ ಆ ರೀತಿಯ ಒಂದು ಅಂಶಗಳು ಅದರಲ್ಲಿ ಇರ್ತವೆ. ಆ ಅಂಶಗಳು ಒಂದು ಸೇರಿಸಲಿ ನಮಗೆ ಹೆಚ್ಚಾಗಿ, ನಾನು ಶಾಲೆಯಲ್ಲಿ ಹೋಗುವಾಗ ಹೆಚ್ಚಿನ ಮಾಸ್ಟ್ರು ಹೇಳ್ತಾ ಇದ್ರು, ಏನೋ ಎಮ್ಮೆ ಹಾಲು ಕೊಡ್ದಿದೆಯಾ ಅಂತ ಹೇಳಿ. ಸೊ ಅಂದರೆ ಆ ಮಾಸ್ಟ್ರು ಹೇಳ್ತಿರೋ ಮಾತು ಇವತ್ತಿನ ದಿವಸದಲ್ಲಿ ವೈಜ್ಞಾನಿಕವಾಗಿ ಸರಿ ಅಂತೇಳಿ ಹೇಳ್ಬೋದು. ಸೊ ಅದರಿಂದ ಆ ರೀತಿಯ ಮೆದುಳು ಬೆಳವಣಿಗೆ ಆಗೋದನ್ನು ತಪ್ಪಿಸಬೇಕಾದ್ರೆ ತಾಯಿ ಹಾಲನ್ನೇ ಕೊಡಬೇಕು. ಇನ್ನೊಂದು ಮೂರನೇ ವಿಷಯ ಅಂತ ಹೇಳಿದರೆ ನಂಜುಗಳಿಗೆ ತುತ್ತಾಗೋದು. ಈಗ ಹೆಚ್ಚಿನ ತಾಯಂದಿರು ಇದು ಬೇರೆ ಆಹಾರ ಕೊಡಲಿಕ್ಕೆ ಒಂದೇ ಚಮಚದಲ್ಲಿ ಕೊಡ್ಬೋದು, ಇಲ್ಲ ಬಾಟ್ಲಿಯಲ್ಲಿ ಕೊಡ್ಬೋದು. ಸೊ ಬಾಟ್ಲಿ ಬಹಳಷ್ಟು ಸುಲಭ. ಅದರಿಂದ ಹೆಚ್ಚಿನ ತಾಯಂದಿರು ಬಾಟ್ಲಿ ಹಾಲು ಉಣಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಬಾಟ್ಲಿ ಹಾಲು ಉಣಿಸೋದ್ರಿಂದ ಅನೇಕ ರೋಗಗಳು ಬರುವ ಸಾಧ್ಯತೆಗಳಿರ್ತದೆ. ಅತಿಸಾರ ಬೇದಿ
ಅಥವಾ ವಾಂತಿ ಭೇದಿ ಆಗುವಂಥ ಸಾಧ್ಯತೆ ಆ ಮಕ್ಕಳಲ್ಲಿ 13 ಪಟ್ಟು ಹೆಚ್ಚಾಗ್ತದೆ. ನ್ಯೂಮೋನಿಯಾ ಬರುವ ಸಾಧ್ಯತೆ 6 ಪಟ್ಟು ಹೆಚ್ಚಾಗ್ತದೆ. ಇದೇ ರೀತಿ ಸಾವು ಸಂಭವಿಸುವ 2.3 ಪಟ್ಟು ಹೆಚ್ಚಾಗ್ತದೆ ಇತರ ಹಾಲು ಕೊಟ್ಟಲ್ಲಿ. ಆ ಮಗು ಸಾಯುವ ಸಂಭವ. ಈ ಮಗು ಇದೇ ರೀತಿ ಬಾಟ್ಲಿ ಹಾಲು ಕೊಡ್ತಾ ಹೋದಲ್ಲಿ ಅನೇಕ ಬಾರಿ ರೋಗಗಳಿಗೆ ತುತ್ತಾಗಿ ಶೀತ ಜ್ವರದಿಂದ ಬಳಲುತ್ತದೆ. ಇದು ಬಳಲುತ್ತಾ ಮಗುವಿನ ಮುಖಚರ್ಯೆಯಲ್ಲಿ ಸಹ ಒಂದು ಬದಲಾವಣೆ ಬರಲಿಕ್ಕೆ ಶುರು ಆಗ್ತದೆ. ಯಾಕಂದರೆ ತಾಯಿ ಕೊಡುವಾಗ ಹಾಲು ಉಣಿಸುವ ವಿಧಾನಗಳು ಬೇರೆ, ಬಾಟ್ಲಿ ಹಾಲು ಕುಡಿಯುವಾಗ ಅದರ ಒಂದು ಇದು ವಿಧಾನ ಬೇರೆ. ಆದ್ದರಿಂದ ಈ ಬಾಯಿಯ ಸುತ್ತಮುತ್ತ, ಬಾಯಿ ಎದುರಿಗೆ ಬಂದು ಬಾಯಿಯ ಸುತ್ತಮುತ್ತ ಅನೇಕ ಬದಲಾವಣೆಗಳಾಗ್ತದೆ. ಅದೇ ರೀತಿ ಎಡಿನಾಯ್ಡ್ಸ್ ಅಂತೇಳಿ ಒಂದು ಜೀವ ಗ್ರಂಥಿ ಉಂಟು. ಆ ಗ್ರಂಥಿ ದೊಡ್ಡದಾಗ್ತದೆ. ಆ ದೊಡ್ಡದಾಗೋದ್ರಿಂದ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಅದರಿಂದ ಕಿವಿಯಲ್ಲಿ ಕೀವಾಗಲಿಕ್ಕೆ ಪ್ರಾರಂಭ ಆಗ್ತದೆ, ಅಥವಾ ಕಿವಿಯಲ್ಲಿ ನೀರು ತುಂಬಿಕೊಳ್ತದೆ. ಅದು ನೀರು ಮುಂದಕ್ಕೆ ಗಮ್ಮಿನ ಹಾಗೆ ಆಗ್ತದೆ. ಇದನ್ನು ಅನೇಕ ಹಂತಗಳಲ್ಲಿ ಹೇಳ್ತೇವೆ. ಮಗುವಿಗೆ ಕಿವಿ ಕೇಳೋದು ಕಡಿಮೆ ಆಗ್ತಾ ಬರ್ಬೋದು, ಕಿವಿ ನೋವು ಬರುವುದು, ಎಡಿನಾಯ್ಡ್ಸ್ ದೊಡ್ಡದಾಗೋದು. ಎಡಿನಾಯ್ಡ್ಸ್ ಎಂಬ ಗ್ರಂಥಿ ದೊಡ್ಡದಾಗೋದ್ರಿಂದ ನಿದ್ರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಇದು ಗಾಳಿಯ ಆಹಾರ ಸೇವನೆ ಜಾಸ್ತಿ ಆಗ್ತದೆ. ಹೊಟ್ಟೆ ನೋವು ಬರಲಿಕ್ಕೆ ಶುರು ಆಗ್ತದೆ. ಮಗು ಕೂಗ್ಲಿಕ್ಕೆ, ಮಗು ನಿದ್ರೆ ಸರಿ ಮಾಡೋದಿಲ್ಲ. ಮಗುವಿನ ಮಾನಸಿಕ ದೈಹಿಕ ಬೆಳವಣಿಗೆಗೆ ಈ ಹುಟ್ಟಿದ ನಂತರ ಮಕ್ಕಳು ಒಳ್ಳೆ ನಿದ್ರಾವಸ್ಥೆಯಲ್ಲಿ ಇರಬೇಕು. ಒಳ್ಳೆ ನಿದ್ರೆ ಮಾಡ್ತಾ ಇದ್ರೆ ಅವರ ಬೆಳವಣಿಗೆ ಒಳ್ಳೆಯದಾಗಿ ಬರ್ತದೆ. ಈ ಮಾನಸಿಕ ಬೆಳವಣಿಗೆ, ನಿದ್ರೆ ಒಳ್ಳೆದಿದ್ದು ಮಾನಸಿಕ ದೈಹಿಕ ಬೆಳವಣಿಗೆ ಒಳ್ಳೆದಿದ್ರೆ ಅವರ ಬಿಹೇವಿಯರಲ್ ಡೆವಲಪ್ಮೆಂಟ್, ಇಮೋಷನಲ್ ಡೆವಲಪ್ಮೆಂಟ್ ಇದೆಲ್ಲ ಬಹಳಷ್ಟು ಒಳ್ಳೆಯದಾಗಿ ಬರ್ತದೆ. ಸೊ ಅಂದರೆ ಈ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧ ಉಂಟು. ಅದೇ ರೀತಿ ಸೊ ಇದು ಆರೋಗ್ಯವಂತಿದ್ದ ಮಗು ಮುಂದಿನ ದಿವಸಗಳಲ್ಲಿ ಶಾಲೆಗೆ ಹೋಗ್ಲಿಕ್ಕೆ, ಶಾಲೆಯಲ್ಲಿ ಕಲೀಲಿಕ್ಕೆ, ಅದರ IQ ಒಳ್ಳೆದಾಗ್ತದೆ, ಕಲೀಲಿಕ್ಕೆ ಒಳ್ಳೆದಾಗ್ತದೆ. ಸೊ ಮೊದಲ 2 ವರ್ಷಗಳಲ್ಲಿ ಮಕ್ಕಳು ಆರೋಗ್ಯವಂತವಾಗಿಡಲು ತುಂಬ ಸಹಕಾರಿಯಾಗ್ತದೆ. ಅದರಿಂದ ಈ ಫಸ್ಟ್ 6 ತಿಂಗಳಲ್ಲಿ ಇದರಿಂದ ನಾವು ಬೇರೆ ಆಹಾರ ಕೊಟ್ಟು ರೋಗಗಳಿಗೆ ತುತ್ತಾಗ್ತಾ ಬಂದಲ್ಲಿ ಅದರ ದುಷ್ಪರಿಣಾಮಗಳು ಖಾಲಿ ರೋಗ ಮಾತ್ರ ಅಲ್ಲ, ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸೋಷಿಯಲ್ ಡೆವಲಪ್ಮೆಂಟ್, ಪರ್ಸ್ನಾಲಿಟಿ ಬೆಳೆಯೋ ಇದು ಇಮೋಷನಲ್ ಡೆವಲಪ್ಮೆಂಟ್ ಮೇಲೆ ಸಹ ಪರಿಣಾಮಗಳುಂಟು. ಓಕೆ ಡಾಕ್ಟರ್, ಈಗ ಎದೆ ಹಾಲು ಕೊಡುವಂಥ ತಾಯಿ ದೈಹಿಕ ಸ್ವಚ್ಛತೆನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ? ಹೌದಾ, ಇದರಲ್ಲಿ ಹೆಚ್ಚು ಇಲ್ಲ. ಪ್ರತಿ ಸಲ ಮಗುವಿಗೆ ಹಾಲು ಉಣಿಸುವಾಗ ಕೈಯನ್ನು ಸಾಬೂನಿನಿಂದ ಹಾಕಿ ತೊಳಿಬೇಕಾಗ್ತದೆ. ಮಗುವಿನ ಬಟ್ಟೆಗಳನ್ನು ಹೆಚ್ಚಾಗಿ ಒಗೆದು ಅದನ್ನು ಒಣಗಿಸಿ ಇಸ್ತ್ರಿ ಮಾಡಿ ಹಾಕಬೇಕಾಗ್ತದೆ. ಸ್ತನ ಉಣಿಸುವ ಮೊದಲು ಅದನ್ನು ಖಾಲಿ ಬಟ್ಟೆಯಿಂದ ನೀರಿನಲ್ಲಿ ಒರೆಸಿದರೆ ಸಾಕಾಗ್ತದೆ. ಮತ್ತು ಇದು ಸ್ವಚ್ಛತೆ ಬಗ್ಗೆ ಅವರಿಗೆ ತಮ್ಮ ದಟ್ ಈಸ್ ಸೆಲ್ಫ್ ಪರ್ಸನಲ್ ಹೈಜೀನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಆಗ್ತದೆ. ಓಕೆ ಡಾಕ್ಟರ್, ಈಗ ಯಾವುದಾದ್ರೂ ಕಾಯಿಲೆ ಇದ್ದಾಗ ಕೂಡ ಇದೆ ಹಾಲು ಕೊಡ್ಬೋದಾ? ತಾಯಿಗೆ ಏನಾದರೂ ಸ್ವಲ್ಪ ಹೆಚ್ಚಿನ ಕಾಯಿಲೆ ಇದ್ದಾಗ ಏನಾದರೂ ಕೊಡ್ಬೋದಾ? ಯಾವ ಕಾಯಿಲೆ ಇದ್ದಾಗ ಕೊಡಬಾರ್ದು ಬ್ರೆಸ್ಟ್ ಫೀಡ್ ಅಂತ? ತಾಯಿಗೆ ಯಾವುದೇ ಕಾಯಿಲೆ ಇದ್ದಾಗ ತಾಯಿ ಹಾಲು ಉಣಿಸುವಂಥ ಸ್ಥಿತಿಯಲ್ಲಿದ್ದರೆ ಮಗುವಿಗೆ ಹಾಲನ್ನು ಕೊಡ್ಬೋದು. ಓಕೆ, ಈಗ ಕೆಲವು ರೋಗಗಳು ಮಾತ್ರ, ಅದು ಸಹ ಒಂದು ರೋಗ ಇದಕ್ಕೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಹೇಳ್ತೇವೆ. ಅಂಥದ್ದಿದ್ದರೆ, ಅಥವಾ ಏಡ್ಸ್ ರೋಗ ಇದ್ದ ತಾಯಂದಿರು ಅವರು ಹಾಲು ಉಣಿಸದೇ ಇದ್ದರೆ ಏನೂ ತೊಂದರೆ ಇಲ್ಲ. ಅಥವಾ ತಾಯಂದಿರಿಗೆ ಈಗ ಔಷಧ ಸೇವನೆ ಇರ್ತದೆ, ಕ್ಯಾನ್ಸರ್ ರೋಗಕ್ಕೆ ಔಷಧ ಸೇವಿಸ್ತಾ ಇದ್ದಾರೆ, ಅಥವಾ ಥೈರಾಯ್ಡ್ ರೋಗಕ್ಕೆ ಕೆಲವು ಆ್ಯಂಟಿಥೈರಾಯ್ಡ್ ಡ್ರಗ್ಸ್ ಅಂತೇಳಿ ಹೇಳ್ತೇವೆ, ಅದು ಕೆಲವು ಔಷಧಗಳನ್ನು ಸೇವಿಸ್ತಾ ಇರ್ತಾರೆ. ಅಂಥ ಔಷಧಗಳನ್ನು ಸೇವಿಸ್ತಾ ಇದ್ದರೆ ವೈದ್ಯರು ಯೂಶಲಿ ಮೊಲೆ ಹಾಲು ನಿಲ್ಲಿಸಲಿಕ್ಕೆ ಹೇಳ್ತಾರೆ. ವೈದ್ಯರು ಹೇಳದೆ ಮೊಲೆ ಹಾಲನ್ನು ನಿಲ್ಲಿಸುವುದು ಸರಿಯಲ್ಲ. ನಮ್ಮ ದೇಶದಲ್ಲಿ HIV ರೋಗದಿಂದ ಮೊಲೆ ಉಣಿಸಬಾರ್ದು ಅನ್ನುವಂಥ ಒಂದು ಅಡ್ವೈಸ್ ವೈದ್ಯರು ಕೊಡೋದಿಲ್ಲ. ಯಾಕಂತ ಹೇಳಿದರೆ ಈಗ WHO, NACO ಅದು ಗೌರ್ಮೆಂಟ್ ಭಾರತ ಸರ್ಕಾರದ ಪ್ರಕಾರವಾದರೂ ಸಹ ಇದರಿಂದ ಮೊಲೆ ಹಾಲು ಉಣಿಸುವುದರಿಂದ ಹೆಚ್ಚು ಉಪಯೋಗ ಉಂಟು. ಅಷ್ಟೇ ಅಲ್ಲದೆ ತಾಯಿಯಿಂದ ಮಗುವಿಗೆ ಈ HIV ರೋಗ ಬರದ ಹಾಗೆ ಗರ್ಭಿಣಿಯಾಗಿದ್ದಾಗ
ಹೆರಿಗೆ ಆಗುವಾಗ ಮತ್ತು ಆ ನಂತರ ಔಷಧಿಗಳನ್ನು ಕೊಡ್ತಾರೆ. ಆದ್ದರಿಂದ ನಿರ್ಭಯವಾಗಿ ಇವನ್ HIV ಇದ್ದ ತಾಯಂದಿರು ಸಹ ಮಗುವಿಗೆ ಹಾಲು ಕೊಡ್ಬೋದು. ಓಕೆ ಡಾಕ್ಟರ್, ಈಗ ಎದೆ ಹಾಲು ಉಣಿಸೋ ಬಗ್ಗೆ ಸಾಕಷ್ಟು ಮಿತ್ಸ್ ಅಥವಾ ಅಪನಂಬಿಕೆಗಳಿದೆ. ಯಾವ ರೀತಿ ಅಪನಂಬಿಕೆಗಳು ಇದೆ ಡಾಕ್ಟರ್? ಈಗ ಎಸ್ಪೆಷಲಿ ಈ ಅಪನಂಬಿಕೆಗಳು ಒಂದು ಮೊದಲ 2-3 ದಿವಸಗಳಲ್ಲಿ ತಾಯಿಗೆ ಹಾಲನ್ನು ಕೊಡಬಾರ್ದು. ಈಗ ಅದರ ಬಗ್ಗೆ ಆಲ್ರೆಡಿ ಹೇಳಿದೆ, ಅದರಿಂದ ಎಷ್ಟು ಉಪಯೋಗ ಉಂಟು ಅಂತ ಹೇಳಿ. ಇದು ಬಹಳಷ್ಟು ದೊಡ್ಡ ಅಪನಂಬಿಕೆ. ನಮ್ಮ ದೇಶದಲ್ಲಿ ಈಗ ಸಾಧಾರಣ 40-45% ಹೆರಿಗೆ ಆದಂಥ ತಾಯಂದಿರು ಮೊದಲ ದಿವಸದ ಹಾಲನ್ನು ತೆಗೆದು ಎಸಿತಾರೆ. ಇದು ಸರಿಯಾದ ಒಂದು ವಿಧಾನ ಅಲ್ಲ. ಎಲ್ಲ ತಾಯಂದಿರು ಮೊದಲ ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ಹಾಲನ್ನು ಕೊಡಬೇಕಾಗ್ತದೆ. ಎರಡನೇದು, ತಾಯಿಯ ಆಹಾರ ಸೇವನೆಯಲ್ಲಿ ಇರುವಂಥ ಬಹಳಷ್ಟು ಅಪನಂಬಿಕೆಗಳು ಹೆಚ್ಚಾಗಿ ಇದು ಸಿಸೇರಿಯನ್ ಆದಾಗ ಬರ್ತದೆ. ಹಲವು ಆಹಾರ ಸೇವಿಸಿದಲ್ಲಿ ಕಫ ಆಗ್ತದೆ, ಹಲವು ನಂಜಾಗ್ತದೆ ಅನ್ನುವಂಥ ಭಾವನೆಗಳು. ಮೀನು ತಿನ್ನಬಾರ್ದು ಅಥವಾ ಬಾಳೆಹಣ್ಣು ತಿನ್ನಬಾರ್ದು, ಕೆಲವು ಹಣ್ಣು ಹಂಪಲುಗಳನ್ನು ಸೇವಿಸಿದಲ್ಲಿ ಅವರಿಗೆ ಕಫ ಆಗ್ತದೆ, ಶೀತಕ್ಕೆ ಆಗ್ತದೆ, ಆ ಶೀತ ತಾಯಿಯಿಂದ ಮಗುವಿಗೆ ಬರ್ತದೆ ಅನ್ನುವಂಥ ತುಂಬ ಅಪನಂಬಿಕೆಗಳು ಉಂಟು. ಇದೆಲ್ಲ ತಪ್ಪು ನಂಬಿಕೆಗಳು. ಆಯಿತು, ತಾಯಿ ಮೊದಲು ಸೇವಿಸುತ್ತಿರುವ ಯಾವುದೇ ಆಹಾರವನ್ನು ಮತ್ತೆ ಸೇವಿಸಬಹುದು. ತಾಯಿಯಿಂದ ಈಗ ಐಸ್ ಕ್ರೀಮ್ ತಿಂದರೆ ಅಥವಾ ತಂಪಾದ ಫ್ರಿಜ್ನಿಂದ ಜ್ಯೂಸ್ ಕುಡಿದ್ರೆ ತಾಯಿಗೆ ಶೀತ ಆಗ್ತದೆ, ಆ ಶೀತ ಮಗುವಿಗೆ ಬರ್ತದೆ. ಇದು ಹೆಚ್ಚಿನ ತಾಯಂದಿರು ಕೇಳುವಂಥ ಕ್ವಶನ್. ಸೊ ಆದರೆ ಎಷ್ಟೇ ಅವರಿಗೆ ಹೇಳಿದರೂ ಸಹ ಅವರು ಕೇಳುವುದಿಲ್ಲ. ತಾಯಂದಿರು ಕೆಲವರು ಕೇಳ್ತಾರೆ, ಕೆಲವರು ಕೇಳುವುದಿಲ್ಲ. ಯಾರು ಕೇಳುವುದಿಲ್ಲ ಅವರಿಗೆ ಐಸ್ ಕ್ರೀಮ್ ಬಿಸಿ ಮಾಡಿ ಕೊಡಿ ಹೇಳ್ತೇನೆ. ಓಕೆ, ಇದು ಇಷ್ಟು ಅಪನಂಬಿಕೆಗಳಿದೆ ಅಂತ ಹೇಳ್ತೀರಾ? ಹೌದು. ಇನ್ನು ಕೆಲವುಂಟು. ಮೀನು ತಿಂದರೆ ನಂಜಾಗ್ತದೆ. ಆ್ಯಕ್ಚುಲಿ ಮೀನು ನಮ್ಮ ಕರಾವಳಿ ಪ್ರದೇಶದಲ್ಲಿ 2 ಥರದ ಮೀನುಗಳು ಸಿಗ್ತದೆ. ಅದು ತಾಯಂದಿರಿಗೆ ಬಹಳಷ್ಟು ಉತ್ತಮ. ಒಂದು ಬೂತಾಯಿ, ಇನ್ನೊಂದು ಬಾಂಗುಡೆ. ಬೂತಾಯಿಯಲ್ಲಿ ಮಿದುಳು ಬೆಳವಣಿಗೆಗೆ ಬೇಕಿದ್ದ DHA ಅಂಶಗಳು ಆ ಮೀನಿನಲ್ಲಿ ಬಹಳಷ್ಟು ಉಂಟು. ತಾಯಂದಿರು ಅದನ್ನು ಸೇವಿಸುವುದರಿಂದ ತಾಯಿ ಹಾಲಿನಲ್ಲಿ ಮಗುವಿನ ಮಿದುಳ ಬೆಳವಣಿಗೆಗೆ ಬೇಕಿದ್ದಂಥ ಅಂಶಗಳು ಸಿಗ್ತದೆ. ಆದ್ದರಿಂದ ಅವರು ಹೆಚ್ಚು ಬುದ್ಧಿವಂತರಾಗ್ತಾರೆ. ಸೊ ಇದರಿಂದ ನಾವು ನಮ್ಮ ರಾಜ್ಯದಲ್ಲೇ ಹೇಳ್ತಾರೆ ಕರಾವಳಿ ಜನರು ಬಹಳ ಬುದ್ಧಿವಂತರು ಅಂತ ಹೇಳಿ. ಇದಕ್ಕೆ ಇದೇ ಒಂದು ಕಾರಣ ಆಗಿರ್ಬೋದು. ಇಲ್ಲಿ ಬಾಂಗುಡೆ ಮತ್ತು ಬೂತಾಯಿ ತಿನ್ನುವ ಹೆಂಗಸರು ಜಾಸ್ತಿ. ಹೌದು ಡಾಕ್ಟರ್, ಈಗ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ತನಪಾನದ ಬಗ್ಗೆ ನಿಮ್ಮ ಬೆಸ್ಟ್ ಟಿಪ್ಸ್, ಕೊನೆಯದಾಗಿ ಏನು ಹೇಳಲಿಕ್ಕೆ, ನಿಮ್ಮ ಟಿಪ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಟಿಪ್ಸ್ ಅಂತ ಹೇಳಿದರೆ, ಸ್ತನ್ಯಪಾನ ಮಾಡುವುದನ್ನು ಮೊದಲನೇದಾಗಿ ತಾನು ನನ್ನ ಹುಟ್ಟುವ ಮಗುವಿನ ಆರೋಗ್ಯಕ್ಕಾಗಿ ಸ್ತನ್ಯಪಾನ ಮಾಡಿಸ್ತೇನೆ. 6 ತಿಂಗಳವರೆಗೂ ಸ್ತನ್ಯಪಾನವನ್ನೇ ಮಾಡಿಸ್ತೇನೆ. ಯಾವುದೇ ರೀತಿಯ ಇತರ ಸಲಹೆಗಳು ಬಂದರೂ ಸಹ ಅದನ್ನು ಖುದ್ದಾಗಿ ವಿಮರ್ಶಿಸಿ ಸ್ತನ್ಯಪಾನವನ್ನು ಮುಂದುವರಿಸ್ತೇನೆ ಅಂಥೇಳಿ ಮೊದಲನೇದಾಗಿ ಗರ್ಭಿಣಿಯಾದಂಥ ತಾಯಂದಿರು ನಿರ್ಧರಿಸಬೇಕಾಗ್ತದೆ ಮೊದಲು. ಎರಡನೇದು, ಇದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ನೀವು ಹೆರಿಗೆ ಆಗುವ ಮೊದಲೇ ಸ್ತನ್ಯಪಾನದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ತಮ್ಮಲ್ಲಿ ಕೆಲವು ತೊಂದರೆಗಳಿರ್ಬೋದು, ಸ್ತನ್ಯಪಾನ ಮಾಡಿಸಲಿಕ್ಕೆ ಅಡ್ಡಿ ಬರುವಂಥ ಕೆಲವು ತೊಂದರೆಗಳು, ಅಂದರೆ ನಿಪ್ಪಲ್ ಸರಿ ಇರದೇ ಇರುವುದು ಅಥವಾ ತಮ್ಮ ಆಹಾರದಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ, ಇದೆಲ್ಲ ಮೊದಲೇ ತಾವು ಆಲೋಚಿಸಿ ಸ್ತನ್ಯಪಾನ ಮಾಡುವುದು ಹೇಗೆ, ಸ್ತನ್ಯಪಾನ ಮಾಡಲಿಕ್ಕೆ ಬರುವಂಥ ತೊಡಕುಗಳು ಹೇಗೆ, ಅದನ್ನು ಹೇಗೆ ಬಗೆಹರಿಸ್ಬೋದು ಅನ್ನೋ ಬಗ್ಗೆ ವಿಚಾರ ಇಟ್ಕೊಳ್ಳಿ. ಮೂರನೇದಾಗಿ, ತಾವು ಹೆರಿಗೆ ಆದ ನಂತರ ಹತ್ತಿರ ಇರುವ ನರ್ಸ್ಗಳಾಗಲಿ ಬೇರೆ ಇತರೆ ವೈದ್ಯರಾಗಲಿ ಯಾರಿಗೆ ಆದರೂ ಮೊದಲು ಹೇಳಿ, ಅರ್ಧದಿಂದ 1 ಗಂಟೆ ಒಳಗೆ ನಾನು ಹುಟ್ಟಿದ ಮಗುವಿಗೆ ಮೊಲೆಯುಣಿಸಬೇಕು ಅಂಥೇಳಿ ವೈದ್ಯರು ನಿಮಗೆ ಹೇಳೋ ಬದಲು ನೀವು ವೈದ್ಯರಿಗೆ ಅಥವಾ ದಾದಿಯರಿಗೆ ಹೇಳೋದು ಮುಖ್ಯ. ತಮ್ಮ ಇಂಗಿತವನ್ನು ಅರ್ಥಕೊಂಡವರು ಯೂಶಲಿ ಸಪೋರ್ಟಿವ್ ಆಗಿ ಬರ್ತಾರೆ. ಸೊ ಇದು ನಾಲ್ಕನೇ ವಿಷಯ ಅಂತ ಹೇಳಿದರೆ, ಈ ಹಾಲು ಆಗುವ ಬಗ್ಗೆ, ಹಾಲು ಸಂಪೂರ್ಣವಾಗಿ ಆಗಿದೆಯೋ ಇಲ್ಲೋ ಅದು ಹೇಗೆ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿ. ಒಳ್ಳೆಯ ಆಹಾರ ಸೇವಿಸಿ, ಮಕ್ಕಳಿಗೆ ಮೊಲೆ ಹಾಲು ಉಣಿಸಿ ಮೊದಲ 6 ತಿಂಗಳು ಆರೋಗ್ಯವಂತವಾಗಿಟ್ಟು
ಆನಂತರ ಔಷಧಿಗಳ ಸೇವನೆ ಕಡಿಮೆ ಆಗ್ತದೆ. ಇದೇ ರೀತಿ ಮೊದಲ 2 ವರ್ಷಗಳಲ್ಲಿ ಔಷಧಿಗಳ ಸೇವನೆಗಳು ಕಡಿಮೆ ಆದಲ್ಲಿ ಔಷಧಿಗಳ ದುಷ್ಪರಿಣಾಮ ಇಲ್ಲದೆ ಬೆಳೀತಿರುವ ಮಗು ದೈಹಿಕವಾಗಿ, ಮಾನಸಿಕವಾಗಿ ಆರ್ ಇದು ಸೋಷಿಯಲ್ ಆರ್ ಪರ್ಸ್ನಾಲಿಟಿ ಆಗಲಿ, ಇಮೋಷನಲ್ ಡೆವಲಪ್ಮೆಂಟ್ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆಯದಾಗಿ ಮಾಡಲು ತಾವು ಒಂದು ಸಂಕಲ್ಪ ಮಾಡಿದಲ್ಲಿ ತಮಗೆ ಹುಟ್ಟುವ ತಮ್ಮ ಮುಂದಿನ ಜನಾಂಗ ಒಳ್ಳೆಯದಾಗಿ ಬರ್ತದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಒಂದು ಸ್ತನಪಾನದ ಮಹತ್ವ ಮತ್ತು ಅಗತ್ಯತೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ನಿಮಗೆ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮ ಸ್ತನಪಾನ ಅಮೃತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಶಾಂತಾರಾಮ್ ಬಾಳಿಗೆ ಅವರು ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಬಹಳ ಉಪಯುಕ್ತ ಆಗಿದೆ ಅನ್ಕೊಳ್ತೀನಿ. ಅದೇ ರೀತಿ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಿದು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.